व्रज जनरञ्जनं यशोदनन्दन व्रज जनरञ्जनं यमुनातीरावनचारि यमुनातीरावनचारि जयो राधमाधव कुञ्जा बिहारी। जयो राधे 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 श्री राधे। जयो राधे 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 श्री राधे। राधा रानी की जय महारानी की जय बोलो बरसाना वासी की जय 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 बोलो वृषभानु देवी की जय 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 बोलो कीर्तिदा सुंदरी की जय 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 राधा गोविंद राधे जयो राधा हरे कृष्ण प्रभु जी धन्यवाद कृष्ण धन्यवाद प्रणाम ಇವತ್ತಿನ ಈ ಮುಂಜಾನೆಯ ಈ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. हरे कृष्ण ನಾವು ಮತ್ತೆ ಕೀರ್ತನೆ ಮಾಡುವ. जय राधा माधव कुंज बिहारी जयो राधा माधव कुंज बिहारी जय गोपी जन वल्लभ गिरिवरधारी हे गोपी जन वल्लभ गिरिवरधारी यशोदनंदन ब्रज जनरंजन यशोदनंदन ब्रज जनरंजन यमुना तीरावनचारि यमुना तीरावनचारि जयो राधा माधव कुंज बिहारी जयो राधा माधव कुंज बिहारी हरे कृष्ण 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 हरे हरे राम 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 हरे 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 कृष्ण 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 हरे 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 राम 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 हरे कृष्ण 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 हरे 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 राम 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 हरे हरे जयो राधा गोविंद राधे जय गौरनिताय जय गौरनिताय जय जय प्रभुपाद जय जय प्रभुपाद जय जय गुरुदेव हरे कृष्ण हरे कृष्ण प्रभुजी ಕೇಳ್ತದೆ ಕ್ಲಿಯರ್ ಇದೆ ಪ್ರಭುಜಿ. ಓಕೆ ಥ್ಯಾಂಕ್ ಯು ಮಾತಾಜಿ ಥ್ಯಾಂಕ್ ಯು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಇವತ್ತು ನಾವು ಸ್ವಲ್ಪ ಜುಲನ್ ಯಾತ್ರದ ಬಗ್ಗೆ ನಾವು ನೋಡುವ. ಆಕ್ಚುಲಿ ಜುಲನ್ ಯಾತ್ರ
ಸ್ಟಾರ್ಟ್ ಆಗ್ತದ ಇವತ್ತಿನಿಂದ. ನಾನು ಆಕ್ಚುಲಿ ಇದು ಕ್ಲಾಸ್ ಪ್ರಿಪೇರ್ಡ್ ಅಲ್ಲ, ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಬೇರೆ ಕಡೆಗೆ ಬಂದ್ರೆ ಅದು ಕನೆಕ್ಟ್ ಆಗ್ತದೋ ಇಲ್ಲ ಗೊತ್ತಿಲ್ಲ. ದಯವಿಟ್ಟು ನೀವು ಟಾಲರೇಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಮೇರೆಗೆ ಈ ಚರ್ಚೆ ನಾನು ಆರಂಭಿಸುವ. ಒಂದು ಶ್ಲೋಕ ತಗೋಣ. ಇದು ಕುಲಶೇಖರ ಮಹಾರಾಜರ ಶ್ಲೋಕ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಾನಂ ವಟಸಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಾನಂ ವಟಸಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಪರಮಾತ್ಮನ ಪ್ರತಿಯೊಂದು ಅಂಗಗಳನ್ನ ಆ ಕಮಲದಿಂದ ಉದಾಹರಣೆ ಅಂದ್ರೆ ಕಮಲಕ್ಕೆ ಹೋಲಿಸಲಾಗಿದೆ, ಅರವಿಂದಕ್ಕೆ ಹೋಲಿಸಲಾಗಿದೆ. ಅದನ್ನ ನಾವು ಈ ಮುಂದೆ ನೋಡ್ತಾ ಹೋಗುವ. ನಾವು ಮೊದಲು ಮಂಗಲಾಚರಣೆ ಹೇಳುವ. ಓಂ ಅಜ್ಞಾನತಿಮಿರಾಂಧಸ್ಯಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂ ಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡೋದ್ರ ಮೂಲಕ ಈ ಚರ್ಚೆಯನ್ನು ಮುಂದುವರಿಸುವ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈ ಜಗತ್ತಿಗೆ ನಮ್ಮ ಜೀವವನ್ನು ಕೊಟ್ಟವರು ಭಗವಾನ್. ನಾವು ಭಗವಾನನಿಗೆ ಈ ಜೀವನ ಕೊಡ್ಬೇಕು, ಆದ್ರೆ ನಾವು ಭಗವಾನನಿಗೆ ಜೀವ ಕೊಡುದಿಲ್ಲ. ಆದರೆ ಇಂದ್ರಿಯಗಳ ಒಂದು ತೃಷೆಗೆ ನಮ್ಮ ಜೀವನ ಕೊಡ್ತಾ ಇದ್ದೀವಿ. ಈ ಜಗತ್ತಿನೊಳಗೆ ನಾವು ಏನಾದ್ರೂ ದಾನ ಮಾಡ್ಬೇಕಂದ್ರೂ ಕೂಡ ಅದು ಎಲ್ಲದು ಯಾರ್ದು? ಭಗವಾನಂದು. ಒಂದು ಮಾಲ್ ಹೋದ್ವಿ, ಬಿಗ್ ಬಜಾರ್ ಅಥವಾ ಮಾಲ್ಗೆ ಹೋಗಿ ಅಲ್ಲೆಲ್ಲ ಇರುವಂತವೆಲ್ಲ ನೋಡ್ತಾ ಇರೋದೆ ಬಹಳಷ್ಟು ಸಾಮಾನು ಅಗದಿ ಸಜಾವಟ್ ಆಗಿಟ್ಟಿದ್ದಾರೆ. ಈ ಕಡೆಗೆ ಸಾರೀಸ್ ಇಟ್ಟಿದ್ದಾರೆ, ಪ್ಯಾಂಟ್ಸ್ ಇಟ್ಟಿದ್ದಾರೆ, ಈ ಕಡೆಗೆ
ಮನೆಗೆ ಬೇಕಾಗಿರುವ ಐಟಮ್ಸ್, ಬರ್ತನ್ಸ್ ಎಲ್ಲ ಇಟ್ಟಿದ್ದಾರೆ, ಸೂಟ್ಕೇಸ್ ಅವು ಇವು ಎಲ್ಲ ಇಟ್ಟಿದ್ದಾರೆ. ಹೋಗಿ ಅಲ್ಲಿ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಇದನ್ನೆಲ್ಲ ತ್ಯಾಗ ಮಾಡಿದ್ದೇನೆ, ಇದನ್ನೆಲ್ಲ ನಾನು ತ್ಯಾಗ ಮಾಡಿದ್ದೇನೆ, ನಾವು ಇವೆಲ್ಲ ತ್ಯಾಗ ಬಿಟ್ಬಿಟ್ಟಿದ್ದೀನಿ, ಇದನ್ನೆಲ್ಲ ತ್ಯಾಗ ಮಾಡಿದ್ದೇನೆ, ಇದನ್ನೆಲ್ಲ ನಾನು ದಾನವಾಗಿ ಕೊಡುತ್ತಿದ್ದೇನೆ. ಅಲ್ಲೇ ನಿಂತಿರುವಂತ ಮಾಲಿನ ವ್ಯಕ್ತಿ ಓನರ್ ಹೇಳ್ತಾ ಇದ್ದಾನೆ, ನಿನಗೆ ಇದನ್ನ ದಾನ ಕೊಡ್ಲಿಕ್ಕೆ ನೀನ್ ಯಾರೋ, ತ್ಯಾಗ ಮಾಡ್ಲಿಕ್ಕೆ ನೀನ್ ಯಾರೋ? ಆ ಮಾಲ್ನ ನಿಂತ್ಕೊಂಡು ಹೋಗಿ ಇದನ್ನೆಲ್ಲ ನಾ ತ್ಯಾಗ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾರು ಕೇಳಿಸ್ಕೊಳ್ತಾರೆ? ತ್ಯಾಗ ಮಾಡ್ಲಿಕ್ಕೆ ನಮ್ದು ಅನ್ನೋದಂತದ ಯಾವ್ದು ಇದೆ? ಮಾಲ್ ಓನರ್ಂದು ಇದೆ, ಆ ಮಾರ್ಕೆಟು ಓನರ್ಂದಿದೆ. ನಾ ಓನರ್ನ ಬಿಟ್ಟು ಇದನ್ನ ಈ ಮಾಲ್ನಾಗ ಇರೋದೆಲ್ಲ ನಾ ತ್ಯಾಗ ಮಾಡಿದ್ದೇನೆ. ಮತ್ತೆ ಇನ್ನೊಂದು ಟೈಮ್ ಹೇಳ್ತಾನೆ, ಈ ಮಾಲ್ನಾಗ ಇರೋ ಎಲ್ಲ ಐಟಮ್ಸ್ ಎಲ್ಲ ನಾ ದಾನ ಮಾಡಿದ್ದೇನೆ. ದಾನ ಮಾಡ್ಲಿಕ್ಕೆ ನಾನೇ ಯಾರು? ಆ ಮಾಲ್ನಾಗ ಹೇಳ್ತಾನೆ, ಚೆಂಡು ಹಿಡಿದು ಹೊರಗೆ ಹಾಕ್ತಾನೆ, ಹೋಗ್ ಮರ ನೀನು, ತಲೆ ಕೆಟ್ಟಿದ್ದೀನಿ ಎಂದು. ಸೇಮ್ ಅದೇ ರೀತಿ ನಾವು ಈ ಜಗತ್ತಿನೊಳಗೆ ಇದ್ಕೊಂಡು ನಾವ್ ಇದನ್ನೆಲ್ಲ ತ್ಯಾಗ ಮಾಡಿದ್ದೀನಿ. ತ್ಯಾಗ ಮಾಡ್ಲಿಕ್ಕೆ ನಾವ್ ಯಾರು? ನಂದು ಅನ್ನುವಂಥದ್ದು ಏನಿದೆ ಈ ಜಗತ್ತಿನೊಳಗೆ? ಏನಿಲ್ಲ. ನಾವ್ ತ್ಯಾಗ ಮಾಡ್ಲಿಕ್ಕೂ ನಮ್ಮ ಹತ್ರ ಏನೂ ಇಲ್ಲ. ನಾ ದಾನ ಮಾಡಿದ್ದೀನಿ ಅಂತ ಹೇಳಿಕೊಳ್ಳಕ್ಕೂ ನಾವು ಯಾರು ಅಲ್ಲ. ಯಾಕಂದ್ರೆ ದಾನ ಮಾಡ್ಲಿಕ್ಕೂ ಇರುವಂತ ಐಟಮ್ ಇಲ್ಲ, ಪರಮಾತ್ಮ ಮಾಡಿರೋದು, ಭಗವಾನ್ ಮಾಡಿದಾನ. ಅವ ಓನರ್, ನಿಜವಾದ ಓನರ್, ಮಾಲ್ ಓನರ್ ಅವ. ಈ ಜಗತ್ತಿನ ಮಾಲ್ ಓನರ್ ಭಗವಾನ್ ಇದೆ. ಆ ಭಗವಾನ್ ಕೊಟ್ಟಿರುವಂತ ವಸ್ತುಗಳನ್ನ ನಾವು ದಾನ ಮಾಡ್ಲಿಕ್ಕೆ ನೋಡ್ತಾ ಇದ್ವಿ. ಇದ್ರೊಳಗೆ ನಾವು ಕ್ರೆಡಿಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ನಂದು ಅನ್ನುವಂಥದ್ದು ಏನಿದೆ ಹೇಳಿ? ಹಂಗ ಈ ಬದ್ಧ ಜೀವನದೊಳಗೆ ನಾವು ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಈ ಒದ್ದಾಡುವಂತ ಕಂಡೀಷನ್ ಅನ್ನು ನೋಡಿ ಭಗವಾನ್ ಏನ್ ಮಾಡ್ತಾರೆ? ಭಗವದ್ಗೀತದ ಪ್ರಸಿದ್ಧ ಶ್ಲೋಕ ಏನ್ ಹೇಳ್ತಾರೆ? ಯಾವಾಗ ಧರ್ಮದ ಅವನತಿ ಆಗ್ತದ ಅವಾಗ ನಾ ಈ ಜಗತ್ತಿಗೆ ಬರ್ತೇನೆ, ಮತ್ತೆ ನನ್ನ ಭಕ್ತರನ್ನು ರಕ್ಷಣೆ ಮಾಡ್ತೇನೆ ಅಂತ. ಅವಾಗ ಪರಮಾತ್ಮ ನೋಡಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಕಲರ್ಗಳ ಮೂಲಕ, ಅಂದ್ರೆ ಬಣ್ಣಗಳ ಮೂಲಕ ಭಗವಾನ್ ಅವತರಿತ ಆಗ್ತಾರೆ. ಅದನ್ನೆಲ್ಲ ಈ ಭಾಗವತಂದಲ್ಲಿ ಉಲ್ಲೇಖ ಕೊಟ್ಟಿದ್ದು, ಯಾವ ಟೈಮ್ನಲ್ಲಿ ಯಾವಾಗ ಯಾರು ಬರ್ತಾರೆ, ಯಾವ ಬಣ್ಣದ ಮೂಲಕ ಬರ್ತಾರೆ ಅಂತ. ಭಗವಾನ್ ಬೇರೆ ಬೇರೆ ಬಣ್ಣಗಳ ಮೂಲಕ ಬರ್ತಾರೆ. ನಮ್ಮ ಶ್ಯಾಮ ಸುಂದರನ ಕಲರ್ ಏನು? ನೀಲಿ ಬಣ್ಣ ಅಥವಾ ಕಪ್ಪಾದ ಬಣ್ಣದಿಂದ ಬರ್ತಾರೆ ಭಗವಾನ್. ಭಗವಾನ್ ಬಿಳಿ ಬಣ್ಣದಲ್ಲಿ ಬರ್ತಾರೆ, ಭಗವಾನ್ ಹಸಿರು ಬಣ್ಣದಲ್ಲಿ ಬರ್ತಾರೆ, ಭಗವಾನ್ ಹಳದಿ ಬಣ್ಣದಲ್ಲಿ ಬರ್ತಾರೆ. ಹಿಂಗ ಅನೇಕ ಬಣ್ಣಗಳ ಮೂಲಕ ಭಗವಾನ್ ಬರ್ತಾರೆ. ಹಂಗ ಚೈತನ್ಯ ಮಹಾಪ್ರಭುಗಳು ಕೂಡ ಗೌರ ವರ್ಣದಲ್ಲಿ, ಬಂಗಾರದ ವರ್ಣದಲ್ಲಿ, ಸ್ವರ್ಣ ವರ್ಣದಲ್ಲಿ ಬಂದರು. ಭಗವಾನ್ ಯಾವಾಗ್ಲೂ ನೀಲಿ ಬಣ್ಣದಲ್ಲಿನೇ ಬರ್ತಾನೆ ಅಂತ ಕೃಷ್ಣ ಬರ್ತಾನೆ ಅಂದ್ರೆ, ಈಗ ಬರುವ ನಮ್ಮ ಜನ್ಮಾಷ್ಟಮಿ ಬರುವುದ ಭಗವಾನ್ ಈ ಭೌತಿಕ ಜಗತ್ತಿಗೆ ಅವತರಿತರಾಗ್ತಾರೆ. ಬರೇ ನಾವು ನೀಲಿ ಬಣ್ಣದಲ್ಲಿನೇ ಭಗವಾನ್ ಬರ್ತಾನೆ ಏನು? ಇಲ್ಲ, ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಬಣ್ಣಗಳ ಮೂಲಕ ಈ ಭೌತಿಕ ಜಗತ್ತಿಗೆ ಬರ್ತಾರೆ. ಆ ಬಣ್ಣಗಳು ಏನಾಗ್ತಾವೋ ಪರಮಾತ್ಮನ ಇಷ್ಟ. ಅದು ಆಯಾ ಕಲರ್ನಲ್ಲಿ, ಯಾವ ಕಲರ್ನಲ್ಲಿ, ಯಾವ ಟೈಮ್ಗೆ, ಟೈಮ್, ಪ್ಲೇಸ್, ಸರ್ಕುಮ್ಟೆನ್ಸ್ ಮೇಲೆ, ಕಾಲ, ಸ್ಥಿತಿ, ಸ್ಥಳ ಮೇಲೆ ಅವರು ಅವತರಿತರಾಗ್ತಾರೆ. ಅವತಾರ ಅಂದ್ರೆ ನಾವು 100 ಮಹಡಿಯ ಮನೆ ಮೇಲೆ ಇದ್ದೇವೆ, ಅಲ್ಲಿಂದ ಕೆಳಗೆ ಇಳಿದು ಬರುವುದು. ಹಾಗೆ ಭಗವಾನ್ ಭವ್ಯ ಜಗತ್ತಿನಿಂದ ಅಥವಾ ದಿವ್ಯ ಜಗತ್ತಿನಿಂದ, ಟ್ರಾನ್ಸಿಡೆಂಟಲ್ ಪ್ಲೇಸ್ ನಿಂದ ಅಂದ್ರೆ ಗೋಲೋಕ ಧಾಮದಿಂದ ಭಗವಾನ್ ಈ ಭೂಮಿಗೆ ಇಳಿದು ಬರ್ತಾರೆ. ವ್ಯೋಮ ಜಗತ್ತಿನಿಂದ ಭೌಮ ಜಗತ್ತಿಗೆ ಬರ್ತಾರೆ. ಯಾರಿಗಾಗಿ? ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ, ಭಕ್ತರಿಗೆ ಖುಷಿ ಮಾಡ್ಲಿಕ್ಕೆ, ಮತ್ತು ಧರ್ಮವನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ, ಮತ್ತೆ ಯಾರು ಅಧರ್ಮಿಗಳದಾರ ಅಥವಾ ರಾಕ್ಷಸರದಾರ ಸಂಹಾರ ಮಾಡ್ಲಿಕ್ಕೆ ಭಗವಾನ್ ಈ ಭೌತಿಕ ಜಗತ್ತಿಗೆ ಬರ್ತಾರೆ. ಹಂಗ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ವಿಧಾನಗಳಿದ್ವು. ಈಗ ಸತ್ಯಯುಗದಲ್ಲಿ ಧ್ಯಾನ ಮಾಡೋದು ಆ ಯುಗದ ಒಂದು ಯುಗ ಧರ್ಮ. ಸತ್ಯಯುಗದೊಳಗ ಧ್ಯಾನ ಮಾಡೋದು ಸತ್ಯಯುಗದೊಳಗ. ಅವಾಗ ನೋಡ್ರಿ, ಇವರು ವಾಲ್ಮೀಕಿ ಮುನಿಗಳು 60 ವರ್ಷ ಅವರು ಧ್ಯಾನ ಮಾಡಿದ್ರಂತೆ.
60,000 ವರ್ಷ ಧ್ಯಾನ ಮಾಡಿದ್ರು. ಇನ್ನೊಂದು ಕಡೆ ಬರ್ತದೆ ವಿಶ್ವಾಮಿತ್ರರು 60,000 ವರ್ಷ ತಪಸ್ಸು ಮಾಡಿದ್ರು. ಅಂದ್ರೆ 60,000 ವರ್ಷ ಅಂದ್ರೆ ಅವರ ಅವಾಗಿನ ಆಯುಷ್ಯು 1,00,000 ವರ್ಷ ಸತ್ಯಯುಗದೊಳಗ. ಅದು ತ್ರೇತಾಯುಗದೊಳಗ ರಾಮ ಬರ್ತಾರಲ್ಲ ಆ ಯುಗದಲ್ಲಿ ಆದಾಗ ಅದ್ರ ಆಯುಷ್ಯ ಏನಾಗ್ತತಿ, ಈಗ 1,00,000 ವರ್ಷ ಆಯುಷ್ಯ ಅಂತ ಬಂದಾಗ ಅದ್ರ ಒಂದು 0 ಕಟ್ ಆಗ್ತತಿ, ಅದು 10,000 ವರ್ಷ ಆಗ್ತತಿ. ಅವಾಗ ಯಜ್ಞಗಳು ಮಾಡೋದು ಯುಗ ಧರ್ಮ ಆಗಿತ್ತು. ದೊಡ್ಡ ದೊಡ್ಡ ಯಜ್ಞಗಳ ಆಯೋಜನೆ ಮಾಡ್ತಿದ್ರು. ಇನ್ನ ನಂತರ ದ್ವಾಪಾರ ಯುಗದೊಳಗ ಮಂದಿರದಲ್ಲಿ ಸೇವಾ ಮಾಡುವಂಥದ್ದು ಅದು ಯುಗ ಧರ್ಮ. ಅದು ಕಲಿಯುಗದಲ್ಲಿ ಹರಿನಾಮ ಜಪ ಮಾಡೋದೇ ಕಲಿಯುಗದ ಧರ್ಮ. ಹರೇರ್ನಾಮ 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 ಇವ ಕೇವಲಂ ಕಲೋ ನಾಸ್ತೇವ ಗತಿರನ್ನತ. ಇದು ಬಿಟ್ಟರೆ ಬೇರೆ ಮಾರ್ಗಗಳಿಲ್ಲ ಕಲಿಯುಗದಲ್ಲಿ. ಅದಕ್ಕೆ ಇದನ್ನ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಈ ದಿವ್ಯವಾದ ನಾಮವನ್ನ ಪ್ರಚಾರ ಮಾಡಿದರು. ಅದಕ್ಕೆ ಇದನ್ನು ಪ್ರಚಾರ ಮಾಡೋದಂದ್ರೆ ಈ ಹರಿನಾಮನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಸಂಕೀರ್ತನೆಯನ್ನ, ಸಂಕೀರ್ತನ ಅಂದ್ರೆ ಏನು? ಈ ಸಂಕೀರ್ತನ ಅಂದ್ರ ಸಂಕೀರ್ತನ್ ಅಂತ. ಸಂಕೀರ್ತನ ಅಂದ್ರೆ ಭಗವಾನನ ಕೀರ್ತನಲ್ಲಿ ಇಷ್ಟೊಂದು ಮುಳುಗಿ ಹೋಗುದು. ಒಂದು ಸಂಸ್ಕೃತದಲ್ಲಿ ಹೇಳ್ತದೆ. ಇನ್ನೊಂದು ಅರ್ಥ ಸಂಘದಲ್ಲಿ ಇದ್ದುಕೊಂಡು ಕೀರ್ತನ ಮಾಡುದು ಅಂತ. ಎರಡು. ನಾವು ಇಲ್ಲಪ್ಪ ನಮ್ಮ ಸಂಘದಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ನಾವಾಗ್ಲಿ ಹೇಳ್ತಾ ಇದನ್ನ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಆ ಹರೇ ಕೃಷ್ಣ ಮಹಾಮಂತ್ರ ಕೇಳಿಸಿಕೊಳ್ಳೋದ ಸಂಕೀರ್ತನ. ಇದನ್ನ ಮಾಡೋದ್ರಿಂದ ಏನಾಗ್ತದೆ? ಇದನ್ನ ಮಾಡೋದ್ರಿಂದ ನಮ್ಮ ಬದ್ಧ ಸ್ಥಿತಿಯಿಂದ, ಕಂಡೀಷನ್ ಸ್ಥಿತಿಯಿಂದ, ಅಂದ್ರೆ ಈಗ ಹುಟ್ಟು ಸಾವುಗಳ ಒಂದು ಚಕ್ರದೊಳಗೆ ನಾವು ಸಿಕ್ಕೊಂಡಿದೀವಲ್ಲ, ಆ ಹುಟ್ಟು ಸಾವು ಜನ್ಮ ಮೃತ್ಯು ಜರಾ ವ್ಯಾಧಿಯ ಚಕ್ರ ಏನಂತಲ್ಲ, ಚಕ್ರದಿಂದ ಚುಟುಕಾರ ಸಿಗ್ತದೆ ಈ ಹರಿನಾಮ. ಈ ಹರಿನಾಮ ಹಿಂಗೆ ಚುಟುಕಾರ ಸಿಗ್ತದ ಈ ಹರಿನಾಮದ ಮೂಲಕ. ಈ ಹರಿನಾಮ ಕೊಟ್ಟಿರುವಂತವರ ಜೀವನವನ್ನ ಅಥವಾ ಅವರ ಕಥೆಯನ್ನ, ಅವರ ಬಗ್ಗೆ ನಾವು ಅಭ್ಯಾಸ ಮಾಡ್ಲಿಕ್ಕತ್ತೀವಿ, ಸ್ಟಡಿ ಮಾಡ್ಲಿಕ್ಕತ್ತೀವಿ, ಕೇಳಿಸ್ಕೊಳ್ಲಿಕ್ಕತ್ತೀವಿ, ತಿಳ್ಕೊಳ್ಳಿಕತ್ತೀವಿ, ಅಥವಾ ಕೇಳಿದ್ದನ್ನ ಬೇರೆಯವರಿಗೆ ತಿಳಿಸ್ಲಿಕ್ಕತ್ತೀವಿ. ಅದರಿಂದನೂ ಕೂಡ ನಮ್ಮ ಜೀವನ ಪಾವನ ಆಗ್ತದೆ. ನೋಡ್ರಿ, ಭಗವಾನನ ನಾಮ ದಿವ್ಯದ, ಭಗವಾನನ ಧಾಮ ದಿವ್ಯದ, ಭಗವಾನ್ ಯಾವಾಗ್ಲೂ ದಿವ್ಯನ ಅದ. ಭಗವಾನಿಗೆ ಸಂಬಂಧಪಟ್ಟಿರುವಂತ ಯಾವುದೇ ವಸ್ತುಗಳಾಗಲಿ, ಪರಿಕರಗಳಾಗಲಿ, ಧಾಮ ಆಗಲಿ, ಎಲ್ಲವೂ ದಿವ್ಯಗಳು. ಆದ್ರೆ ನಾವು ಅನ್ಕೊಂಡಿದ್ವಿ ಪರಮಾತ್ಮ ಒಬ್ಬನೇ ದಿವ್ಯ, ಇವೆಲ್ಲ ದಿವ್ಯ ಅಲ್ಲ ಅಂತ. ಆ ರೀತಿ ನಾವು ಕಲ್ಪನೆಗಳನ್ನ ಮಾಡಬೇಕು. ಈ ನಮ್ಮ ಕಲ್ಪನೆಯ ಮೂಲಕ ಏನಾಗ್ತದೆ, ಅದಕ್ಕೆ ಪ್ರಭುಪಾದ ಅವ್ರು ಹೇಳ್ತಾರ, ಇದು ಕಲ್ಪನೆ ಮಾಡಿದ್ದಲ್ಲ. ಯಾರೋ ಪ್ರಭುಪಾದ ಅವ್ರು ಕೊಟ್ಟಿರುವಂತ ಬುಕ್ಸ್ಗಳದವಲ್ಲ, ಇದು ಕಲ್ಪನೆ ಅಲ್ಲ. ನಾವು ಈ ಕಲ್ಪನೆ ಮಾಡ್ತಾ ಇದೀವಿ ಅಂತ ಪ್ರಭುಪಾದ ಹೇಳ್ತಾರ. ಈ ಭೌಮ ಜಗತ್ತು ಏನದಲ್ಲ, 1/4 ಭಾಗ, 25%. ಇನ್ನ 75% ಅದು ಆಧ್ಯಾತ್ಮಿಕ ಜಗತ್ತದ ಅಂತ ಅವ್ರು ಹೇಳ್ತಾರೆ. ಇದು ಬರೀ ಕಲ್ಪನೆ ಅಲ್ಲ. ಈಗಿನ ಆಕಾಶ, ನಮ್ಮ ಇಲ್ಲಿ ಕಾಣುವಂತ ಆಕಾಶ ಎಷ್ಟು ದೂರವರೆಗೆ ನೋಡ್ತೇವೆ ನಾವು ಎಷ್ಟೋ ಸ್ಪೀಡ್ ಆಗಿ ಹೋಗ್ತಿದ್ರು, ಈ ರಾಕೆಟ್ ನ ಸ್ಪೀಡ್ ನೊಳಗೆ ಹೋದ್ರು ಕೂಡ ನಾವು ಬೇರೆ ಗ್ರಹಗಳಿಗೆ ಹೋಗಿ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಚಂದ್ರ ಮೇಲೆ ಹೋಗಿ ಮುಟ್ಟುದ ಎಷ್ಟೋ ಟೈಮ್ ತಗೊಳ್ತದೆ. ಇನ್ನು ಈ ಜಗತ್ತಿನ ಒಳಗನಿರುವಂತಹ ಈ ಸೌರಮಂಡಲದಲ್ಲೇ ಇರುವಂತಹ ಬೇರೆ ಗ್ರಹಗಳಿಗೆ ಹೋಗಿ ಮುಟ್ಟುದ ಬಹಳ ಕಷ್ಟ. ಈ ಸೌರಮಂಡಲ ಬಿಟ್ಟು ಇನ್ನೊಂದು ಸೌರಮಂಡಲಕ್ಕೆ ಹೋಗ್ಬೇಕಾದ್ರೆ ಎಷ್ಟೊಂದು ವರ್ಷಗಳು ಬೇಕಾಗ್ತಾವ. ಈಗಿರುವ ಟೆಕ್ನಾಲಜಿಗೆ ಅದನ್ನ ಮುಟ್ಲಿಕ್ಕೆ ಆಗುದೇ ಇಲ್ಲ. ಅಂದ ಬಳಿಕ ನಾವು ಈ ನಮ್ಮ ಕಣ್ಣಿಗೆ ಗೋಚರಿಸಲಾರದ್ದು ಅಥವಾ ನಮ್ಮ ಕಲ್ಪನೆಗೂ ನಿಲುಕಲಾರದ್ದು ಅಚಿಂತ್ಯವಾಗಿರುವಂತ ಆಧ್ಯಾತ್ಮಿಕತೆ ಜಗತ್ತಿನ ಬಗ್ಗೆ ನಾವು ಕಲ್ಪನಾ ಮಾಡೋದಾಗ್ಲಿ ಅಥವಾ ಯೋಚಿಸುವುದಾಗ್ಲಿ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಅಥೆಂಟಿವ್ ರೂಟ್ನೊಳಗ ಗುರುಗಳ ಮೂಲಕ ಅಥರೈಸ್ಡ್ ಆಗಿರುವಂತ ಜ್ಞಾನವನ್ನ ನಾವು ಗ್ರಹಿಸಿದ್ರೆ ಅದು ಇದೆ ಅನ್ನೋದನ್ನು ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ ಅಂದ್ರೆ, ಈ ಮಕ್ಕಳಿಗೆ ಮಾಸ್ಟರ್ ಹೇಳ್ತಾರೆ, ಮಾಸ್ಟರ್ ಹೇಳ್ತಾರೆ
ಅಲ್ಲಿ ಕೂತಿರುವಂತ ಮಗು ಹೇಳ್ತಾರೆ, ಹೇ ಬಂಟಿ ನೀನು ಅಮೆರಿಕಕ್ಕೆ ಹೋಗಿದೇನೋ ಅಂತ. ಇಲ್ಲ ರೀ ಅಂತ ಹೇಳ್ತದ ಅದು ಹುಡುಗಿ. ಸರಿ. ಇನ್ನೊಬ್ಬ ಹುಡುಗ, ಹೇ ರಮೇಶ್ ನೀನು ಅಮೆರಿಕಕ್ಕೆ ಹೋಗಿದೇನೋ? ಇಲ್ಲ ಸರ್. ನೀ ಅಮೆರಿಕದ ಬಗ್ಗೆ ಕೇಳೇನೋ? ಇಲ್ಲ ಸರ್ ಅಂತ ಹೇಳ್ತಾನ. ಅವ್ನು ಕೇಳಿಲ್ಲ, ಅವ್ರು ನೋಡಿಲ್ಲ. ಅವ್ರು ಹೇಳ್ತಾರೆ, ಅಮೆರಿಕ ಇದೆ, ಯುರೋಪ್ ಕಂಟ್ರಿ ದಾಟಿ ಆ ಕಡೆ ಇರುವಂತ ಅಮೆರಿಕ ಖಂಡ, ಅಲ್ಲಿದೆ ಅಮೆರಿಕ ಅನ್ನೋದು ಇದೆ. ನಾವು ಕೂಡ ನೋಡಿಲ್ಲ ಅಮೆರಿಕ ಇದೆಯಾ? ಅಮೆರಿಕನ ನಾವು ವಾಸ್ತವವಾಗಿ ಕಣ್ಣಿನ ಮೂಲಕ ನಾವು ನೋಡೇ ಇಲ್ಲ. ಆದ್ರ ಬೇರೆಯವರ ಒಂದು ಸೋರ್ಸಿನ ಮೂಲಕ ನಾವು ಕೇಳಿಸಿಕೊಂಡಿದ್ದೀವಿ ಅಮೆರಿಕ ಇದೆ, ಅಮೆರಿಕ ಅನ್ನುವಂಥದ್ದು ಒಂದು ದೇಶ ಇದೆ ಅಂತ. ಆದ್ರೆ ಇದೆ ಅಂತ ನಾವು ಕೇಳಿಸಿಕೊಂಡಿದ್ದೀವಿ, ಬಟ್ ಕಣ್ಣಾರೆ ನಾವು ನೋಡಿಲ್ಲ. ಅದ್ರ ಕೇಳಿರುವಂತ ಸೋರ್ಸ್ ಏನದಲ್ಲ ಹತ್ರ ಇಡದ ಅಮೆರಿಕ ಕೂಡ ಇದೆ. ಹಂಗ ಆಧ್ಯಾತ್ಮಿಕ ಜಗತ್ತು ಇದೆ. ಅಥರೈಸ್ಡ್ ಸೋರ್ಸ್ ಏನ್ ಹೇಳ್ತದೆ, ಅಥೆಂಟಿವ್ ಸೋರ್ಸ್ ಏನ್ ಹೇಳ್ತದ, ವೇದ ಏನ್ ಹೇಳ್ತದ, ನಮ್ಮ ಗ್ರಂಥಗಳೇನಂತ ಏನ್ ಹೇಳ್ತಾವು, ಆಧ್ಯಾತ್ಮಿಕ ಜಗತ್ತಿದೆ. 75% ಇನ್ನೂ ಬಾಕಿ ಇದೆ. ನಾವು ಬರೀ 25% ಈ ಭೌತಿಕ ಜಗತ್ತಿನೊಳಗೆ ಇದ್ಕೊಂಡ ನಾವು ಇದ ನನ್ನ ಜಗತ್ತು ದೊಡ್ಡದು ಅನ್ಕೊಂಡಿದ್ವಿ. ಇಲ್ಲ, ಆಧ್ಯಾತ್ಮಿಕ ಕೂಡ ಜಗತ್ತು ದೊಡ್ಡದದ. ಎಷ್ಟೊಂದು ದೊಡ್ಡದಂದ್ರೆ 75% ಇನ್ನೂ ಬಾಕಿ ಇದೆ. ಆ ಜಗತ್ತಿನಲ್ಲಿರುವಂತ ಭಗವಾನ್ ನಮ್ಮ ಭೌತಿಕ ಜಗತ್ತಿಗೆ ಬರ್ತಾರೆ. ಯಾಕೆ? ಅವರ ನಿರ್ಮಲವಾದ ಒಂದು ಕರುಣೆ ಭಕ್ತರ ಮೇಲೆ ಅದನ್ನ ಹರಿಸ್ಲಿಕ್ಕೆ. ಯಾಕಂದ್ರೆ ನಾವು ಅವ್ರು ಕೂಡ ಮಕ್ಕಳು. ಭಗವಾನ್ ಏನ್ ಮಾಡ್ತಾರೆ, ಅವರ ಅವ್ಯಾಜ್ಯ ಕರುಣೆಯ ಮೇಲೆಗೆ ಈ ಭೌತಿಕ ಜಗತ್ತಿಗೆ ಬಂದು ಉದ್ಧಾರ ಮಾಡ್ಲಿಕ್ಕೆ ಬರ್ತಾರೆ. ಈ ಭೌತಿಕ ಜಗತ್ತಿನ ಕಂಡೀಷನ್ಡ್ ಲೈಫ್ ಅಂದ್ರೆ ಬದ್ಧ ಜೀವಗಳೇನಾವಲ್ಲ ಅದನ್ನ ಉದ್ಧಾರ ಮಾಡ್ಲಿಕ್ಕೆ. ಅದನ್ನ ಪುರಂದರದಾಸರು ಬಾರ್ ನಾವು ಹೇಳ್ತಾರೆ. ಪುರಂದರದಾಸರದ ಒಂದು ಇದರಲ್ಲಿ ಭಜನೆ ಹೇಳ್ತಾರೆ, ಆಡಿಸಿದರು ಯಶೋದೆ ಜಗದೋದ್ಧಾರ. ಜಗದೋದ್ಧಾರ ಅಂದ್ರೆ ಈ 3 ಜಗತ್ತನ್ನು ಉದ್ಧಾರ ಮಾಡುವಂತ ಆ ಉದ್ಧಾರಕ ವ್ಯಕ್ತಿ ಯಾರದಾರ? ಕೃಷ್ಣ ಅದಾರ. ಅವರನ್ನು ಆಡಿಸಿದ್ರು ಅಂತ. ಅಂದ್ರ ಭಕ್ತರು ಭಗವಾನನ್ನೇ ಆಡಿಸ್ತಾ ಇದಾರಂತ. ಅಂದ್ರೆ ಭಗವಾನ್ ಭಕ್ತರ ಮನೆಯೊಳಗ ಮಗುವಾಗಿ ಆಡ್ತಾ ಇದ್ದಾರೆ. ಅದು ಅವ್ರದ ಒಂದು ನಿರ್ಮಲವಾದ ಕರುಣೆಯ ಮೇರೆಗೆ ಅದು ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಂತ. ಅವರಮ್ಮ ಯಶೋಧ ಮೈಯಗೆ ಕೃಷ್ಣ ಯಾವಾಗ ಅವರ ಹೇಳ್ತಾರಂತೆ, ಅಮ್ಮ ನಾನು ಈ 3 ಲೋಕಗಳನ್ನು ಅಳತೆ ಮಾಡಿದೆ ನನ್ನ ಕಾಲಿನ ಮೂಲಕ. ಅಂದ್ರೆ ಈ 3 ಪಾದಗಳ ಮೂಲಕ ಈ ಜಗತ್ತನ್ನ ಅಳತೆ ಮಾಡಿದ್ದೇನೆ. ಅಂದ್ರೆ ನನ್ ಪೂರ ಇದೆಲ್ಲ ನಂಗೆ ಗೊತ್ತು ಅಂತ ಹೇಳ್ತಾನೆ. ಸುಮ್ನಿರ, ನಿನಗೇನ್ ಗೊತ್ತ? ಈ ಬಾಗಿಲದ ಹೊಸ್ತಿಲು ದಾಟ್ಲಿಕ್ಕೆ ಆಗುದಿಲ್ಲ ನಿನಗೆ? ಇದೆಲ್ಲ ಹಿಂಗೆಲ್ಲ ಹೇಳ್ತೀಯ ನೀನು? ಭಗವಾನ್ ಇದಾರೆ, ಭಗವಾನಿನ ಬಗ್ಗೆ ಅಪರಾಧ ಮಾಡಬಾರ್ದು ಅಂತ. ಯಾರಿಗೆ? ಭಗವಾನಿಗೆ ಹೇಳಕತ್ತ. ಭಗವಾನನಿಗೆ ಹೇಳಿಕೊಳ್ಳಲಿಕ್ಕತ್ತಾರ. ಈ ಭಗವಾನ್ ಇದಾರೆ, ಭಗವಾನನ ಬಗ್ಗೆ ಅಪರಾಧ ಮಾಡಬಾರ್ದು. ನೀನವ ಪರಮಾತ್ಮನ ಬಗ್ಗೆ ಜೀವ ಬಂದ ಒಂದು ಬದ್ಧ ಜೀವ ಪರಮಾತ್ಮನಿಗೆ ಹೋಲಿಕೆ ಆಗಬಾರ್ದು ಅನ್ನೋದು ಯಶೋಧಮಯ್ಯನ ಒಂದು ಇದು. ಆದ್ರೆ ಭಗವಾನ್ ಸ್ವತಃ ಬದ್ಧ ಜೀವ ಅಲ್ಲ, ಅವರು ಉದ್ಧಾರಕ ಜೀವ. ಭಗವಾನ್ ಜಗತ್ತನ್ನೇ ಉದ್ಧಾರ ಮಾಡುವಂತ ವ್ಯಕ್ತಿ. ಅವ ಹೇಳಲಿಕ್ಕತ್ತಾನ, ನಾನು ಈ ಲೋಕದ ಒಡೆಯ, ನಾನು ಈ ಬ್ರಹ್ಮಾಂಡದ ಒಡೆಯ, ಇದೆಲ್ಲ ಜಗತ್ತಿನ ನಾಯಕ ನಾನು. ಸುಮ್ನಿರೋ ನೀನ್ ನಾಯಕ ಅಂತ ಹೇಳ್ತೆ. ಈ ಬಾಕ್ಲ ದಾಟ್ಲಿಕ್ಕೆ ಆಗ್ತದಲ್ಲ ನಿನ್ಗೆ? ಅಂದ್ರೆ ಹೊಟ್ಟೆ ತೆವಳಿಕೊಂತ ಈ ಕಡೆಗೆ ದಾಟ್ಲಿಕ್ಕೆ ಆಗ್ತಲ್ಲ, ಹೇಳ್ಲಿಕ್ಕೆ ಆಗುದಿಲ್ಲ. ಮನೆಯ ಗೊಬ್ಬರ ಅಂದ್ರೆ ಈಗ ಆಕಳ ಹಾಕಿರುವಂತ ಸಗಣಿಯಲ್ಲಿ ಉಳ್ಳಾಡ್ತಾ ಇದ್ದಾನಲ್ಲ, ಪಲ್ಟ್ ಮಾಡ್ತಾ ಇದಾರೆ, ಉಳ್ಳಾಡ್ತಾ ಇದಾರೆ. ಆ ಸಗಣಿ ಜಾರ್ತಾ ಇದೆ. ಗೋಮೂತ್ರ ಮತ್ತು ಗೋಮಯ ಸಗಣಿ ಏನದಲ್ಲ, ಸಗಣಿ ಅಂದ್ರೆ ಗೊಬ್ಬರ. ಆ ಗೊಬ್ಬರದಲ್ಲಿ ಭಗವಾನ್ ಹಿಂಗ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ. ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಕಾಲ್ ಜಾರ್ತಾ ಇದ್ದವು. ಕಾಲ್ ಅಂದ್ರೆ ಮಂಡಿಗಾಲಲ್ಲಿ ಹಿಂಗ್ ಮುಂದೆ ಹೋಗ್ತಾನೆ, ಬೀಳ್ತಾನೆ, ಏಳ್ಲಿಕ್ಕೆ ಹೋಗ್ತಾನೆ. ಇದನ್ನ ಮಾಡೋದೆಲ್ಲ ಗೋಪಿಯರೆಲ್ಲ ನೋಡಿ ನಗ್ತಾ ಇರ್ತಾರೆ. ಮೇಲಾಗಿ ಅಮ್ಮನಿಗೆ ಹೇಳ್ತಾನ, ಈ ಜಗತ್ತಿನ ಒಡೆಯ, ಈ ಜಗತ್ತಿನ ನಾಯಕ ಅಂತ. ನೀನ್ ಹೆಂಗ ಹೋಗ್ಲಿಕ್ಕೆ ಸಾಧ್ಯ ಇದೆ ಈ ಜಗತ್ತಿನ ನಾಯಕ ಅಂತ ಯಶೋಧಮಯ್ಯ ಕೃಷ್ಣ ಕೇಳ್ತಾರೆ. ಹಿಂಗ ಅಂದ್ರೆ ನಾವೇನ್ ಮಾಡ್ಲೇವೆ, ನಾವು ಯೋಗ ಮಾಯ, ಅವ್ರ ಯಶೋಧಮಯ್ಯ ಅವ್ರ ಏನದಲ್ಲ, ಅವ್ರು ಯೋಗ ಮಾಯದೊಳಗದಾರ. ಹಂಗಾಗೋದ್ರಿಂದ ಅವ್ರಿಗೂ ತಗೋದಲ್ಲ. ಆದ್ರ ಈ ಭಗವಾನನ ಈ ಲೀಲೆಗಳು ಏನದವಲ್ಲ, ದಿವ್ಯ ಲೀಲೆಗಳು ಅದಾವಲ್ಲ, ಆ ದಿವ್ಯ ಲೀಲೆಗಳನ್ನ ನಾವು ಬರೀ ಶ್ರವಣ ಮಾಡೋದ್ರಿಂದ
ನಮ್ಮ ಹುಟ್ಟು ಸಾವುಗಳಿಂದ ನಾವು ಮುಕ್ತ ಆಗ್ತಾ ಇದ್ದೀವಿ. ಇಂಥ ಒಂದು ಮಹತ್ವವಾದ ಜ್ಞಾನ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ? ಅದಕ್ಕೆ ಪ್ರಭುಪಾದ ಹೇಳ್ತಾರೆ ಇದು ಅಥೆಂಟಿವ್ ಆಗಿದೆ. ಯಾವಾಗ ಅಥೆಂಟಿವ್ ಅದ, ಯಾವ ಅಥೆಂಟಿವ್ ಆಗಿರುವಂತದ್ದು ನಾಲೆಜ್ ಅದ, ಅದು ನಮ್ಮ ಹೃದಯ ಬದಲು ಮಾಡ್ತದೆ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಈ ಜಗತ್ತಿನ ಭೋಕ್ತಾರ ಯಾರು? ಭಗವಾನ್ ಹೇಳ್ತಾರ ನಾನು ಅಂತ ಹೇಳ್ತಾ ಇದ್ದಾರೆ. ಹಿಂಗ ಭಗವಾನ್ ತನ್ನ ರಸಮಯವಾಗಿರುವಂತ ಪ್ರೇಮಮಯವಾಗಿರುವಂತ ಸಂಬಂಧವನ್ನ ಹಾಳಾಗಿದೆ, ನಮ್ದು ಬಿಟ್ಟು ಹೋಗಿದೆ. ಅದನ್ನ ಮರು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ತಮ್ಮ ದಿವ್ಯ ನಾಮ ಧಾಮ ಆ ಲೀಲೆಗಳನ್ನ ನಮಗೆ ನೆನಪಿಸಿಕೊಡ್ತಾರೆ. ಬೇರೆ ಬೇರೆ ಆಚಾರ್ಯಗಳ ಮೂಲಕ, ಬೇರೆ ಬೇರೆ ಗುರುಗಳ ಮೂಲಕ, ಶಾಸ್ತ್ರದ ಮೂಲಕ ಇಷ್ಟಾದ್ರೂ ಕೇಳಿಸ್ಕೊಂಡು ಬರ್ಲಿ ಅಂತ. ಒಬ್ಬ ಹುಚ್ಚಲ್ಲ, ಒಬ್ಬವನಿಗೆ ಹುಚ್ಚ ಹಿಡಿದ ಎಲ್ಲೇ ಅಂದ್ರೆ ಬೆಂಗಳೂರಾಗಿದ್ದಾನವ. ಬೆಂಗಳೂರಾಗಿದ್ದ ಹುಬ್ಳಿ ಕರ್ಕೊಂಡ್ ಅವನು. ಹುಬ್ಳಿ ಕರ್ಕೊಂಡ್ ಹುಬ್ಳಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ನಾಗ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಅಯ್ಯೋ ಇದು ಬೆಂಗಳೂರು ಕೆಂಪೇಗೌಡ ಸರ್ಕಲ್, ಇದು ಕೆಂಪೇಗೌಡ ಸರ್ಕಲ್. ಅದೇ ಇದು ಕೆಂಪೇಗೌಡ ಸರ್ಕಲ್ ಅಲ್ಲಿ ಮರ, ಅದು ಹುಬ್ಬಳ್ಳಿದು ಅನ್ನ. ಅದೇ ಇಲ್ಲ, ಇದು ಬೆಂಗಳೂರು ಅನ್ನ. ಅಲ್ಲೇ ಆಕ್ಚುಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಹೇಳಿದ್ದ ನಾವ, ಇದು ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂತ ಹೇಳ್ತಾ ಇದ್ದ. ಗ್ಲಾಸ್ ಹೌಸ್ ನಲ್ಲಿ ನಿಂತ್ಕೊಂಡು ಹುಬ್ಬಳ್ಳಿಯಲ್ಲಿರುವಂತದ್ದು ಗ್ಲಾಸ್ ಹೌಸ್ ಅಂತ ಹೇಳಕತ್ತ ನಾವು ಬೆಂಗಳೂರಲ್ಲಿ ನಿಂತ್ಕೊಂಡು. ಅದಕ್ಕೆ ಅವ್ರ ತಂದಿಗೆ ಅಂದ್ರೆ ಏನಂತಂದ್ರೆ ಒಂದ್ ಸ್ವಲ್ಪ ರೋಡ್ ದಾಟಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ತಲೆಗೆ ಪೆಟ್ಟು ಬಿದ್ದ ಮೇಲೆ ಇವೆಲ್ಲ ಉಲ್ಟಾ ಪಲ್ಟಾ ಹೇಳಕತ್ತು. ಅಲ್ಲೇ ನಿಮ್ಯಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು, ಟ್ರೀಟ್ಮೆಂಟ್ ಮಾಡಿದ್ರು. ಡಾಕ್ಟರ್ ಹೇಳಿದ್ರು ಇವನು ವಾಪಸ್ ನಿಮ್ ಊರಿಗೆ ಕರ್ಕೊಂಡು ಹೋಗ್ರಿ. ನಿಮ್ ಊರಿಗೆ ಕರ್ಕೊಂಡು ಹೋಗೋದ್ರಿಂದ ಅವನಿಗೆ ಹಿಂದಿನ ನೆನಪುಗಳು ಬರಬಹುದು ಅಂತ ಅವ್ರು ವಾಪಸ್ ಹುಬ್ಳಿ ಕರ್ಕೊಂಡ್ಬಂದ್ರು. ಚೆನ್ನಮ್ಮ ಸರ್ಕಲ್ ನಲ್ಲಿ ನಿಂತ್ಕೊಂಡು ನಿಲ್ಸಿದಾರ. ಅಲ್ಲಿ ಹೇಳಕತ್ತಾನೆ ಇದು ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಲ್ಲ, ಇದು ಬೆಂಗಳೂರು ಕೆಂಪೇಗೌಡ ಸರ್ಕಲ್ ಅಂತ ಹೇಳಿಕತ್ತಾನ. ಗ್ಲಾಸ್ ಹೌಸ್ ನೊಳಗೆ ನಿಂತ್ಕೊಂಡು ಹೇಳ್ತಾನೆ ಬೆಂಗಳೂರು ಗ್ಲಾಸ್ ಹೌಸ್ ಅಂತ ಹೇಳಿಕತ್ತಾನ. ಕ್ರಮೇಣ ಅವನ್ನೆಲ್ಲ ಅಡ್ಡಾಡಿಸ್ತಾ ಬಂದಾಗ ಕ್ರಮೇಣ ಅವನಿಗೆ ಇದು ಹುಬ್ಬಳ್ಳಿ ಅಲ್ಲ ಇದು ಅಂತ. ಹೌದು, ಹಂಗ ಭಗವಾನ್ ಏನ್ ಮಾಡ್ತಾರೆ, ಡಾಕ್ಟರ್ ರೀತಿ ಒಳಗ, ನಿಮ್ಯಾನ್ಸ್ ಡಾಕ್ಟರ್ ರೀತಿ ಒಳಗ, ಮಾನಸಿಕರ ತಜ್ಞರ ರೀತಿ ಒಳಗ ಬೇರೆ ಬೇರೆ ನಾವು ಆ ಸ್ಥಳಗಳನ್ನು ವಿಸಿಟ್ ಮಾಡ್ಲಿಕ್ಕೆ ನಮ್ಗೆ ಬಿಡ್ತಾನೆ. ಧಾಮಗಳಲ್ಲಿ ಹೋಗಪ್ಪ, ಇದನ್ನ ಅಡ್ಡಾಡು, ನೋಡು, ಹಿಂದಿನ ಜನ್ಮದ ನೆನಪು ಬರಬಹುದು ಅಂತ. ನನ್ನ ಈ ಲೀಲೆಗಳ ಬಗ್ಗೆ ಕೇಳಿಸ್ಕೊಳ್ಳೋದ್ರಿಂದ ನನ್ನ ನೆನಪು ಬರಬಹುದು. ಈ ನಾಮ ಜಪ ಮಾಡೋ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ಮಾಡೋದ್ರಿಂದ ಆದ್ರೂ ನಿನಗೆ ನೆನಪು ಬರ್ತತೇನೋ ಅಂತ. ಏನಾದ್ರೂ ಪಕ್ಕನ ನೆನಪು ಬಂತು ಅಂದ್ರೆ ಈ ಭೌತಿಕ ಜಗತ್ತಿನಿಂದ ನಾವು ಬಿಟ್ಟು ಹೋಗ್ಬಿಡ್ತೀವಿ. ಆ ನೆನಪು ಬರಲಿ ಅನ್ನೋ ಸಲುವಾಗಿ, ಸ್ಮರಣೆ ಆಗಲಿ ಅನ್ನೋ ಸಲುವಾಗಿ ಭಗವಾನ್ ಇವನ್ ದಿವ್ಯವಾಗಿರುವಂತ ಲೀಲೆಗಳು, ಧಾಮ ನಾಮ ನಮಗೆ ಹುಟ್ಟಿದ್ರು. ಒಂದ್ ಟೈಮ್ ಒಂದ್ ಊರಿನಲ್ಲಿ ಸತ್ಸಂಗ ಮಾಡ್ಲಿಕ್ಕೆ ಸತ್ಸಂಗಕ್ಕೆ ಒಬ್ರು ಸಾಧುನ್ ಕರೆದಿದ್ರು. ಸಾಧು ಕರೆಕ್ಟ್ ಟೈಮ್ಗೆ ಬಂದ್ರು. ಈಗ ನಾನು ಈ ಅಧ್ಯಾತ್ಮದ ಬಗ್ಗೆ ಹೇಳ್ಬೇಕಂತ ಮಾಡಿದ್ದೀನಲ್ಲ, ನಿಮ್ಗೇನಾದ್ರು ಗೊತ್ತಿದೆ ಏನೋ ಅಂದ್ರು. ಅಲ್ಲಿ ಕೂತವ್ರೆಲ್ಲ ಗೊತ್ತಿಲ್ಲ ಅಂತಂದ್ರೆ ಹೆಂಗಾಗ್ತೈತೆ? ಅದಕ್ಕೆ ಗೊತ್ತಿದೆ ಎಲ್ಲರೂ ಕೈ ಎತ್ತಿದ್ರು. ಆಯ್ತು, ನಿಮ್ಗೆಲ್ಲ ಗೊತ್ತಿರ್ಬೇಕಾದ್ರೆ ನಾವೇನ್ ಹೇಳೋದೈತಿ ಅಂತ ಎದ್ಬಿಟ್ಟು ಹೋಗ್ಬಿಟ್ರು. ಅಲ್ಲಿ ಕರೆದವರು ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರಾಗ್ಲಿ ಅಥವಾ ಊರಿನ ನೇರದ ಜನರಾಗ್ಲಿ ಅವ್ರಿಗೆ ಸಾಧು ಇವರು ಏನು ಮಹಾರಾಜರು ನಮ್ಗೆ ಏನು ಹೇಳೇ ಇಲ್ಲ, ಸಾಧುಗಳು ಏನು ಹೇಳೇ ಇಲ್ಲ, ನಾವೆಲ್ಲ ಗೊತ್ತಿದೆ ಅಂದ್ಬಿಡ್ಲೆ ಅವ್ರು ಎದ್ದು ಹೋಗ್ಬಿಟ್ರು ಅಂತ. ನಾವು ಇನ್ನೊಮ್ಮೆ ಕರೆಯೋಣ ಅವ್ರನ್ನ. ಈ ಸರಿ ನಾವೇನ್ ಮಾಡೋಣ, ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಅಂತ. ಅವ್ರಿಗೇನು ಕೇಳ್ತಾರ, ನಿಮ್ಗೆ ಏನಾರ ಗೊತ್ತಿದೇನೋ ಅಂದ್ರೆ ಎಲ್ಲರೂ ಸುಮ್ಮನೆ ಇರ್ಬೇಕು. ಸರಿ, ಆ ಸಾಧು ಮಹಾರಾಜ್ ಮತ್ತೆ ವಾಪಸ್ ಕರ್ಕೊಂಡ್ಬಂದ್ರು. ಕ್ಲಾಸ್ನಾಗ ಕೂತ್ಕೊಂಡ್ರು. ನಾವೀಗ ಏನ್ ಹೇಳ್ಬೇಕಂತ ಮಾಡಿದ್ದೇನಲ್ಲ ಈ ಅಧ್ಯಾತ್ಮಕದ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಅಂದ್ರು. ಎಲ್ಲರೂ ಸುಮ್ಮನಿದ್ರು. ಗೊತ್ತಿಲ್ಲ ಅಂತ. ಏನೂ ಗೊತ್ತಿಲ್ಲ. ನಾ ಏನ್ ಹೇಳ್ಬೇಕಂತ ಮಾಡಿದ್ದೇನೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಿಮ್ಗೆ.
ಹಾಗಾದ್ರೆ ನಿಮ್ಮ ಮುಂದೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಕೇಳಿಸುವ ನಿಮ್ಗೆ ಏನು ಅರ್ಥನೇ ಇಲ್ಲ, ಗೊತ್ತೇ ಇಲ್ಲ ಅಂದ್ರೆ ನಾವ್ ಏನು ಹೇಳೋದು ಅಂತ ಎದ್ಕೊಂಡು ಹೋಗ್ಬಿಟ್ರು. ಹಿಂಗಾದ್ರೆ ಹೆಂಗಪ್ಪ ಇವ್ರ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಅವ್ರು ಮತ್ತೆ ಕರೆದ್ರು. ಈ ಸರಿ ಏನ್ ಮಾಡೋದು, ಅರ್ಧ ಜನಕ್ಕೆ ಗೊತ್ತೈತು ಅಂತ ಇಟ್ಕೊಳ್ಳೋದು, ಅರ್ಧ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳೋದು. ಮತ್ತೆ ಅವ್ರು ಸಾಧು ಮಹಾರಾಜ್ ಬಂದ್ರು. ನಿಮ್ಗೆ ಆಧ್ಯಾತ್ಮಿಕದ ವಿಷಯದ ಬಗ್ಗೆ ಏನಾದ್ರೂ ಗೊತ್ತಿದೆಯಾ ಅಂದ್ರು. ಅರ್ಧ ಜನ ಹೇಳಿದ್ರು ನಮ್ಗೆ ಗೊತ್ತಿದೆ 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 ಅಂತ. ಇನ್ನು ಅರ್ಧ ಜನ ನೋಡಿದ್ರು ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ. ಇವ್ರು ಹೇಳಿದ್ರು ಎದ್ ನಿಂತು, ನಿಮ್ಗೆ ಅರ್ಧ ಜನಕ್ಕೆ ಏನ್ ಗೊತ್ತೈತಿ, ಇನ್ನು ಅರ್ಧ ಜನಕ್ಕೆ ಹೇಳ್ರಿ, ಅದ್ರ ಅವಶ್ಯಕತೆ ನಾ ಹೇಳುವ ಅವಶ್ಯಕತೆನೇ ಇಲ್ಲ ಅಂತ ಎತ್ಕೊಂಡು ಹೋಗ್ಬಿಟ್ರು. ಅಂದ್ರ ನಮ್ಮ ಪರಿಸ್ಥಿತಿ ಹಿಂಗಿದೆ. ನಮಗ್ ಗೊತ್ತಿದೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳುವಂತ ಸ್ಥಿತಿ ಒಳಗದೇನು. ಗೊತ್ತಿಲ್ಲ ಅಂದ್ರೂ ಕೂಡ ಗೊತ್ತಿದೆ ಅಂತ ಹೇಳುವಂತ ಸ್ಥಿತಿ. ಗೊತ್ತಿದ್ರು ಗೊತ್ತಿಲ್ಲ ಅಂತ ಇರುವಂತ ಸ್ಥಿತಿ ಒಳಗೆ ನಾವೇ. ಅದಕ್ಕೆ ಭಗವಾನ್ ಏನ್ ಮಾಡ್ತಾರೆ, ಮೇಲಿಂದ ಮೇಲೆ ಆಚಾರ್ಯರನ್ನ ಕಳಿಸಿ ನೆನ್ಪು ಮಾಡಿಸ್ತಾರೆ, ತಿಳಿಸ್ತಾರೆ. ಅಪ್ಪ ಇಲ್ಲಿ ಅವನೆಲ್ಲ, ನೀನು ಸ್ವಲ್ಪ ದಿನ ಇರ್ಲಿಕ್ಕೆ ಬಂದಿದೆ, ಇಲ್ಲಿ ಬಿಟ್ಟು ಹೋಗ್ಲೇಬೇಕು, ರೆಡಿ ಆಗು ಅಂತ. ಬೇರೆ ಬೇರೆ ಸೂಚನೆಗಳ ಮೂಲಕನೂ ತಿಳಿಸ್ತಾರ. ನಮ್ಮ ಕಣ್ಣು ಕಾಣದಂಗ ಚಸ್ಮಾ ಬರ್ತಾವು, ಕಿವಿ ಕೇಳದಂಗ ಆಗ್ತಾವು, ಹಲ್ಲು ಬಿದ್ದು ಹೋಗ್ತಾವು, ತಲೆ ಕೂದಲ ಬಿಳಿ ಆಗ್ತದ, ಮುದುಕರಾಗ್ಲಿಕ್ಕತ್ತೇವೆ. ಆದ್ರೂ ಕೂಡ ನಾವು ಅದನ್ನ ಕರೆಗಂಟೆ ಬಗ್ಗೆ ನಾವು ಹೋಗೋಡುದಿಲ್ಲ. ಹಿಂಗ ಟೈಮ್ ನಾವು ಹೋಗಿ ಬಿಡ್ತೈತಿ. ಟೈಮ್ ಹೋದ್ಮೇಲೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾರ, ಬಾರ್ 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 ಆಚಾರ್ಯರನ್ನ ಗುರುಗಳನ್ನ ಕಳಿಸ್ತಾರೆ. ಆದ್ರೂ ಕೂಡ ನಾವೇನ್ ಮಾಡ್ತೇವೆ, ಅದ್ರ ಕಡೆ ಲಕ್ಷ್ಯ ಕೊಡುವುದಿಲ್ಲ. ನೋಡ್ರಿ, ಭಗವಾನನ ಪ್ರತಿಯೊಂದು ಅಂಗಗಳು ಏನದವಲ್ಲ, ಆ ಅಂಗಗಳನ್ನ ಅರವಿಂದಕ್ಕೆ ಹೋಲಿಸ್ತಾರ. ಅರವಿಂದ ಅಂದ್ರೆ ಕಮಲ. ಭಗವಾನನ ಮುಖಕ್ಕ ಮುಖಾರವಿಂದ, ಮುಖ ಕಮಲ ಅಂತ. ಕಮಲ ವದನ, ಕಮಲ ನಯನ, ಕಮಲಾಕರ. ಅವನ ಮುಖ ಕಮಲದ ಹೂವಿನ ಗತೆ ಇದೆ. ಕಮಲಾಕ್ಷ. ಕಮಲಾಕ್ಷ. ಅವನ ಕಣ್ಣುಗಳು ಕಮಲಾಕ್ಷದವ. ರಾಜೀವಲೋಚನ ಅಂತ ಹೇಳ್ತಾರೆ. ರಾಜೀವಲೋಚನ, ರಾಜೀವ್ ಅಂದ್ರೆ ಕಮಲ. ನಮ್ಮ ಪುರಂದರದಾಸರು, ಕನಕದಾಸರು ಇವನ್ನ ಬಹಳ ಚಂದಾಗಿ ವರ್ಣಿಸ್ತಾರೆ. ಕಮಲ ಲೋಚನ, ಪದ್ಮನಾಭ. ನೋಡಿ ಎಷ್ಟೊಂದು ಸುಂದರವಾದ ಹೆಸರುಗಳು. ಅವನ ಚರಣಗಳನ್ನು ಕೂಡ ಕಮಲ ಚರಣ ಅಥವಾ ಚರಣಾರವಿಂದ, ಕರಾರವಿಂದ. ಪರಮಾತ್ಮನ ಪ್ರತಿಯೊಂದು ಅಂಗಗಳು ಕೂಡ ಕಮಲದ ಹೂವಿಗೆ ಹೋಲಿಸ್ತಾರೆ. ಆ ಕಮಲ ಹೂವು ಇಷ್ಟೊಂದು ನವಿರಾಗಿರ್ತದೆ, ಇಷ್ಟೊಂದು ಮೃದುವಾಗಿರ್ತದೆ, ಇಷ್ಟೊಂದು ಸೂಕ್ಷ್ಮ ಇರ್ತದೆ, ಇಷ್ಟು ಚಂದ ಇರ್ತದೆ. ಯಾವಾಗ ಕಮಲದ ಹೂವು ಬೆಳಿಗ್ಗೆ ಸೂರ್ಯನ ಒಂದು ಬೆಳಕಿಗೆ ಅರಳತದ, ಅರಳುವಂತ ಒಂದು ದೃಶ್ಯ ಅದ್ಭುತವಾಗಿರ್ತದೆ. ಅದು ಆದ್ರೆ ಈಗ ಇದನ್ನ ಹೇಳೋ ಉದ್ದೇಶ ಏನು, ಕಮಲ ಹೂವು ಹುಟ್ಟುತ್ತದೆ ಎಲ್ಲಿ, ಕೀಚಣ್ಣೆ ಹುಡ್ತದ, ರೊಜ್ಜಿನಲ್ಲಿ ಹುಡ್ತದ. ಆ ರೊಜ್ಜಿನಲ್ಲಿ ಹುಟ್ಟಿ, ಆ ಹುಟ್ಟಿರುವಂತ ಸ್ಥಳ ಎಂಥದ ಆಗಿರ್ಲಿ, ಆದ್ರೂ ಕೂಡ ಅದು ಎಷ್ಟೊಂದು ಸುಂದರವಾಗಿ ಸುಗಂಧಿತವಾಗಿ ಅರಳುತ್ತದೆ. ಹಂಗ ನಾವು ಎಂತ ಕಂಡೀಷನ್ ಒಳಗಾದ್ರೂ ಹುಟ್ಟಿ ಬಂದಿದ್ರು ಕೂಡ ಯಾವಾಗ ಈ ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಗ್ರಹಿಸ್ತೀವಿ, ತಗೊಳ್ತೀವಿ, ಅವಾಗ ಇದಕ್ಕೊಂದು ಸುಗಂಧಿತ ವಾಸನೆ ಬರ್ತದ ಮತ್ತು ಇದು ಸುಂದರವಾಗಿ ಅರಳುತ್ತದೆ. ಪ್ರಭುಪಾದವ್ರಿಗೆ ಒಬ್ರು ಬಂದು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಮೂಮೆಂಟ್ ನಲ್ಲಿ ಎಲ್ಲರೂ ಹೆಂಗ ಅದಾರಲ್ಲ ಯಾಕೆ, ನಿಮ್ಮ ಮೂಮೆಂಟ್ ನಲ್ಲಿ ಎಲ್ಲರೂ ಯುವತಿಯರಾದಾರಲ್ಲ ಯಾಕೆ ಅಂತ. ಪ್ರಭುಪಾದವ್ರು ಹೇಳ್ತಾರ, ನೀವು ಕಾಲೇಜಿಗೆ ಹೋಗಿದಾರೇನೋ? ಹೌದು. ಕಾಲೇಜ್ನಾಗೆ ಹೇಗಿರ್ತಾರ, ಕಾಲೇಜಿನಲ್ಲಿ ಎಲ್ಲ ಯುವತಿಯರು ಇರ್ತಾರೆ. ಯಾಕೆ ಕಾಲೇಜಿಗೆ ಆ ಟೈಮ್ನಲ್ಲಿ ಕಾಲೇಜಿಗೆ ಹೋಗ್ಬೇಕು? ಯಾಕಂದ್ರೆ ಅಭ್ಯಾಸ ಮಾಡ್ಲಿಕ್ಕೆ. ಅದೇ ರೀತಿ ನಮ್ಮ ಮೂಮೆಂಟು ಕೂಡ ಏನೈತಿ, ಈ ಜ್ಞಾನವನ್ನ ಹಂಚ್ತದೆ. ಈ ಜ್ಞಾನ ಕಲೀಲಿಕ್ಕೆ ಬೇಕು, ಯಂಗ್ಸ್ಟರ್ಸ್ ಬೇಕು, ಯುವತಿಯರೇ ಬೇಕು ಅಂತ. ಪ್ರಭುಪಾದವರು ಅಗದಿ ಶಾರ್ಪ್ ಆಗಿ ಕಟ್ ಮಾಡ್ತಾರೆ ಅವ್ರ ಆನ್ಸರ್, ಆ ಕ್ವಶನ್ ಅನ್ನು. ಪ್ರಭುಪಾದವ್ರಿಗೆ ಇನ್ನೊಂದು ಟೈಮ್ ಕೇಳ್ತಾರೆ, ನಿಮ್ಮಲ್ಲಿ ಇಸ್ಕಾನ್ನಲ್ಲಿ ಎಲ್ಲರೂ ಬಹಳ ಸುಂದರವಾಗಿರೋವ್ರನ್ನ ಇಲ್ಲೇ ನೀವು ಹಿಡ್ಕೊಂಡ್ ಬರ್ತೀರಿ, ಆಯ್ಕೆ ಮಾಡ್ಕೊಂಡ್ ಬರ್ತೀರಿ ನೋಡೋಣ ಅಂತ.
ಪ್ರಭುಪಾದರು ಹೇಳ್ತಾರೆ ಇಲ್ಲ, ಯಾವಾಗ ತಿಲಕ ಧಾರಣ ಮಾಡ್ತಾರ, ಯಾವಾಗ ಹರಿನಾಮ ಮಾಡ್ಲಿಕ್ಕತ್ತಾರ, ಯಾವಾಗ 4 ನಿಯಮಗಳನ್ನ ಪಾಲನೆ ಮಾಡ್ಲಿಕ್ಕತ್ತಾರ, ಅವರು ಸುಂದರ ತಾವಾಗೇ ಸುಂದರವಾಗಿ ಆಗ್ತಾರೆ. ಭಗವಾನ್ ಆ ಸೌಂದರ್ಯದನ್ನ ನಮ್ಗೆ ಕೊಡ್ತಾರೆ. ನೋಡ್ರಿ, ಲಲಾಟದಲ್ಲಿ ತಿಲಕ ಹಚ್ಕೊಳ್ಳೋದ್ರಿಂದ ಆ ತಿಲಕದ ಒಂದು ಓಜಸ್ಸು ನಮ್ಮ ಶರೀರ ಪೂರ ತುಂಬುತ್ತದೆ. ಪರಮಾತ್ಮನ ಪಾದದ ಮೇಲಿಟ್ಟಿರುವಂತ ತುಳಸಿ ದಳ ನಮ್ಮ ಶರೀರದಲ್ಲಿ 12 ಜಾಗದಲ್ಲಿ ನಾವು ಧಾರಣ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಶರೀರ ಸುಂದರವಾಗಿ ಕಾಣುತ್ತೆ. ಆಯ್ತಾ? ಹಂಗ ಪರಮಾತ್ಮನ ನಾಮ ತಗೊಳ್ಳೋದಾಗ್ಲಿ ಅಥವಾ ಪರಮಾತ್ಮ ಹೇಳಿರುವಂತ ನಿಯಮಗಳನ್ನು ಪಾಲಿಸುವುದರಿಂದ ಏನಾಗ್ಲಿರ್ತದೆ, ನಮ್ಮ ಜೀವನ ಒಂದು ಹೂವಿನಂತ ಅರಳುತ್ತದಂತ. ಈಗ ಜೂಲನ್ ಯಾತ್ರದ ಬಗ್ಗೆ ನೀವು ಕ್ಲಾಸ್ ಮಾಡ್ಲಿಕ್ಕೆ ಅಂತ ಹೇಳ್ತೀರಿ, ಎಲ್ಲೆಲ್ಲಿ ಹೋಗಿ ಬರ್ತಾ ಇದ್ದೀರಿ ಅನ್ನೋಂಗ ಆಗ್ತದಲ್ವಾ? ಇವಾಗ ನಾವು ಒಂದ್ ಸ್ವಲ್ಪ ಅಲ್ಲಿಗೆ ಬರುವ. ಒನ್ ಟೈಮು ಭಗವದ್ಧಾಮದಲ್ಲಿ ನಾರದ ಮಹರ್ಷಿಗಳು ನೋಡಿದ್ರು. ನಾರದ ಮಹರ್ಷಿಗಳು ನೋಡಿದ್ರು ರಾಧಾರಾಣಿಯವ್ರನ್ನ, ರಾಧಾ ಮತ್ತು ಕೃಷ್ಣನ ನೋಡಿದ್ರು. ಓ, ನಿಮ್ಮನ್ನ ನೋಡಿ ನಿಮ್ಮನ್ನು ನಾವು ಈ ಜೂಲನ್ ಅಂದ್ರೆ ಜೋಕಾಲಿಯಲ್ಲಿ ನೋಡ್ಬೇಕು ಅನ್ನುವಂತ ಆಶೆ. ಅದಕ್ಕ ಕೃಷ್ಣ ಹೇಳಿದ್ರು, ಆಯ್ತು ತಥಾಸ್ತು, ನೋಡ್ಬೋದು. ಅಲ್ಲ, ನನಗೆ ಈ ವರ ಈಗ ಬೇಡ, ನಾ ಕೇಳಿದಾಗ ಕೊಡ್ಬೇಕು ನೀವು. ಆಯ್ತಪ್ಪ, ನೀ ಯಾವಾಗ ಕೇಳ್ತೀಯ ಅವಾಗ ನಾ ದಯಪಾಲಿಸ್ತೇನೆ ಅಂತ ಒಪ್ಕೊಂಡು. ನೋಡಿ, ಜೋಕಾಲಿ ಅನ್ನೋದು ಇರ್ತದಲ್ಲ, ಜೋಕಾಲಿ ಏನು ಉಪಮೆ ಕೊಡ್ತದಂತ. ಈಗ ನಾವು ಜೋಕಾಲಿಯಲ್ಲಿ ನಾವು ಜೀಗ್ತಾ ಇದ್ದೀವಿ. ಜೋಕಾಲಿ ಅಥವಾ ಜೂಲನ್ ನಲ್ಲಿ ನೋಡ್ರಿ, ಮಕ್ಕಳಾಗಿರ್ಬೇಕಾದ್ರೆ ಎಲ್ಲರೂ ಇದನ್ನ ಜೋಕಾಲಿನ ಆಡಿರುವಂತ ಅನುಭವ ತಮ್ಮೆಲ್ಲರಿಗೂ ಇರಬಹುದು. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ನಮ್ಮ ಮಂದಿರದಲ್ಲಿ ರಾಧಾ ಗೋವಿಂದ ಮಂದಿರದ ಮುಂದ್ಗಡೆ ಒಂದು ಗಾರ್ಡನ್ ಇದೆ. ಗಾರ್ಡನ್ ನಲ್ಲಿ ಈ ಜೋಕಾಲಿಗಳನ್ನ ಮಾಡಿದ್ದಾರೆ. ಆ ಮಕ್ಕಳು ಮಂದಿರದೊಳಗ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡಿ ತುರಂತ ಓಡೋಗ್ತಾರೆ. ಎಲ್ಲಿ ಓಡೋಗ್ತಾರೆ ಅಂದ್ರೆ ಅವ್ರು ಜೋಕಾಲಿ ಆಡ್ಲಿಕ್ಕೆ. ನಮ್ಮ ಮಂದಿರದ ಅಧ್ಯಕ್ಷರು ಏನ್ ಮಾಡಿದ್ದಾರೆ, ಪರ್ಪಸ್ಲಿ ಅದನ್ನ ಮಕ್ಕಳಿಗಾಗಿ ಆ ಗಾರ್ಡನ್ ಮಾಡಿದ್ದಾರೆ. ಅಟ್ಲೀಸ್ಟ್ ಆ ಗಾರ್ಡನ್ ಯಾವಕ್ಕಾದ್ರೂ ಮಂದಿರಕ್ಕೆ ಬರ್ಲಿ, ಭಕ್ತರಾಗ್ಲಿ ಅನ್ನುವಂತ ಉದ್ದೇಶ. ಯಾವಾಗ ಆ ಗಾರ್ಡನ್ ನಲ್ಲಿ ಮಕ್ಕಳು ಜೀಕ್ಲಿಕ್ಕತ್ತಾರ, ಹಂಗ ಜೀವ ಈ ಜೋಕಾಲಿಯಲ್ಲಿ ಕುತ್ಕೊಂಡು ಜೀಕ್ಲಿಕ್ಕತ್ತದ. ಯಾವ ಜೋಕಾಲಿ ಅದು? ಜೀವ ಹುಟ್ಟು ಸಾವುಗಳ ಜೋಕಾಲಿ, ದುಃಖ ಸುಖದ ಜೋಕಾಲಿ. ಯಾವಾಗ ಹಿಂದಿನಿಂದ ನಾವು ಜೋರಾಗಿ ಜೀಗ್ತೇವೆ ಅಥವಾ ಜೋರಾಗಿ ತೂಗ್ತೇವೆ, ಮುಂದೆ ಹೋದಾಗ ಒಂದ್ ರೀತಿ ಏನೋ ಖುಷಿ ಆಗ್ತದೆ. ಆದ್ರೆ ಖುಷಿ ಜೊತೆಗೆ ದುಃಖನ ಇರ್ತದ. ಯಾವಾಗ ಏನಾದ್ರು ಆಕ್ಸಿಡೆಂಟ್ ಬೀಳ್ತೀನೋ ಅನ್ನುವಂತ ಭಯನೂ ಇರ್ತದೆ ಗಟ್ಟಿಗೆ. ಮಗು ನೋಡ್ರಿ, ಮಗು ಏನಿಲ್ಲ, ಅಪ್ಪ ತೂಗುದು ಬಿಡ್ಲಿ, ಅಪ್ಪ ಹಾ ನಗ್ಲಿಕ್ಕತ್ತದ, ಖುಷಿ ಆಗ್ಲಿಕ್ಕತ್ತದ. ಒಂದ್ ರೀತಿ ಭಯನೂ ಶುರು ಇರ್ತದೆ. ಅಲ್ಲಿ ಬಿದ್ದಿಗಿದ್ದೇನೋ ಅಂತ ಭಯನೂ ಆಗ್ತದೆ. ಮತ್ತೆ ಹಿಂದೆ ಬಂದಾಗ ಮತ್ತೆ ಅಪ್ಪ ತೂಗು, ಮತ್ತೆ ತೂಗು ಅಂತ. ಅಂದ್ರ ಹಿಂದಕ್ಕೆ ಬಂದಾಗ ನಮ್ಗೆ ದುಃಖ ಆಗ್ತದ, ಮುಂದೆ ಹೋದಾಗ ಸುಖ ಅನಿಸ್ತದೆ. ಆದ್ರೆ ಇದು ಜೋಕಾಲಿ ನಿಲ್ಲೋದೇ ಇಲ್ಲ, ಹಂಗ ಜೀಗ್ತಾನೆ ಇರ್ತದೆ. ಈ ಕಂಡೀಷನ್ ಒಳಗ ನಾವು ಜೀವ ಜೋಕಾಲಿಯನ್ನು ಜೀಗ್ತಾ ಇದೆ. ಯಾವಾಗ ಈ ಜೋಕಾಲಿ ಜೀಕೊಂಡು ನಿಂತ್ಕೊಳ್ತದ, ಆ ಜೋಕಾಲಿಯಲ್ಲಿ ಭಗವಾನ್ ಆ ಜೋಕಾಲಿಯಲ್ಲಿ ಅಥವಾ ಆ ಉಯ್ಯಾಲೆಯಲ್ಲಿ ಭಗವಾನನ್ನ ಹಿಂದೆ ಮುಂದೆ ನಾವು ತೂಗ್ಲಿಕ್ಕತ್ತೀವಿ. ಅವಾಗ ನಮ್ಮ ಜೀವನದ ಜೋಕಾಲಿ ಏನಂದ್ರೆ, ಜೀವನದ ಜೋಕಾಲಿ ಜನ್ಮ ಮೃತ್ಯು ಜರಾವಾರಿ ಆ ಜೋಕಾಲಿ ಅದೆಲ್ಲ ನಿಂತ್ಕೊಳ್ತದೆ. ಇಲ್ಲಾಂದ್ರೆ ನಿಲ್ಲುದು. ಹಿಂಗ ಬೃಂದಾವನದಲ್ಲಿ ಒಬ್ರು ಬೃಂದಾವನದ ಗೋಸ್ವಾಮಿಗಳು ಹೇಳ್ತಾರೆ, ದಿನ ವೃಂದಾವನ ಬೇರೆ ಯಾವ ಧಾಮಗಳು ಅಲ್ಲ, ಸುಮ್ಮನೆ ಹೋಗಿ ಅಡ್ಡಾಡ್ತಾ ಇದಾರೆ ನೀವು ಅಂತ ಹೇಳ್ತಾರೆ. ಬೇರೆ ಧಾಮಗಳೆಲ್ಲ ಅಲ್ಲ ಅಂತ ಹೇಳೋ ಉದ್ದೇಶ, ಅವರ ಬೃಂದಾವನದ ಒಂದು ಮಹಿಮೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ. ಏನಂತ, ಇನ್ನು ಬೇರೆ ನಾವು ಜಗನ್ನಾಥ್ಪುರಿಗೆ ಹೋದ್ವಿ, ದ್ವಾರಕಾಕ್ ಹೋದ್ವಿ, ನಾವು ರಾಮೇಶ್ವರಂಗೆ ಹೋದ್ವಿ, ಅಥವಾ ಅಯೋಧ್ಯೆಗೆ ಹೋದ್ವಿ ಅಂತಂದು ನೀವು ಸುಮ್ಮನೆ ಅಡ್ಡಾಡ್ತಾ ಇದ್ದೀರಿ ಅಂತ. ಅಡ್ಡಾಡೋದು ಅಂದ್ರೆ ಸುಮ್ಮನೆ ನೀವು ವಾಕ್ ಮಾಡ್ತಾ ಇದ್ದೀರಿ ಅಂತ. ನಿಜವಾಗ್ಲೂ ವೃಂದಾವನ ಏನದಲ್ಲ, ಅದು ನಮ್ಮ ನಿಜವಾದ ಧಾಮ, ಅಲ್ಲಿಗೆ ಬರ್ಬೇಕು.
ಬೃಂದಾವನದಲ್ಲಿ ನಾವು ಯಾವಾಗ ಬೃಂದಾವನಕ್ಕೆ ಹೋಗ್ತೀವಿ, ಬೃಂದಾವನ ಧಾಮದಲ್ಲಿ ಅಲ್ಲಿಯ ಲೀಲೆಗಳನ್ನ ನಾವು ಕೇಳಿಸ್ಕೊಂಡಿರ್ತೀವಿ. ಬರೀ ಬೃಂದಾವನಕ್ಕೆ ಹೋಗೋದ್ರಿಂದ ಬರೀ ನಾವು ಇಲ್ಲಿಂದ ಟಿಕೆಟ್ ತೆಗೆದ್ಬಿಟ್ಟು ಟ್ರೈನ್ ಮೂಲಕ ಮಥುರಾಕ್ಕೆ ಹೋಗಿ ಮಥುರಾ ಸ್ಟೇಷನ್ ನಿಂದ ಬೃಂದಾವನಕ್ಕೆ ಹೋಗಿ ಇಳಿದು ಅಲ್ಲೇ ರೂಮ್ ಬುಕಿಂಗ್ ಮಾಡಿ ಎದ್ದು ಬಂದ್ವಿ ಅಂತ ಬೃಂದಾವನ ಧಾಮ ದರ್ಶನ ಮಾಡಿದಂತ ಇಲ್ಲ. ಧಾಮದ ದರ್ಶನ ಕಣ್ಣಿನ ಮೂಲಕ ಮಾಡೋದಲ್ಲ. ನಮ್ಮ ಗುರು ಮಹಾರಾಜರು ನಮ್ಮ ಯಾತ್ರಾ ಕರ್ಕೊಂಡು ಹೋದಾಗ ಹೋದ ಗುಟೇನ ಹೇಳ್ತಾರೆ, ಇಲ್ಲಿ ಕಣ್ಣ ಮುಚ್ಚ್ರಿ, ಕಿವಿ ತೆಗೀರಿ ನಿಮ್ದು ಅಂತ. ಹಾಂಗ್ ಬಂದ್ ಕರೋ ಖಾನ್ ಖೋಲೋ. ಇಲ್ಲಿ ಕಣ್ಣಿನ ಮೂಲಕ ಏನನ್ನು ನೋಡೋಂಗಿಲ್ಲ, ಕಿವಿ ಮೂಲಕ ನೋಡ್ಬೇಕು ಅಂತ. ಅಂದ್ರ ನಾವು ಅಲ್ಲಿ ಶ್ರವಣ ಮಾಡ್ಬೇಕು. ಯಾವಾಗ ನಾವು ಶ್ರವಣ ಮಾಡ್ಲಿಕತ್ತೀವಿ ಅವಾಗ ಧಾಮದ ಒಂದು ದಿವ್ಯತೆ ನಮಗ ಗೋಚರಿಸ್ತದ. ನಾವು ಈ ಚರ್ಮ ಚಕ್ಷುವಿನ ಮೂಲಕ ನೋಡಬಾರ್ದು. ಈ ಚರ್ಮ ಚಕ್ಷು ಅಂದ್ರೆ ಈ ಕಣ್ಣು, ಈ ಕಣ್ಣಿನ ಮೂಲಕ ನೋಡಂಗಿಲ್ಲ. ನಮ್ಮ ಶಾಸ್ತ್ರ ಚಕ್ಷುವಿನ ಮೂಲಕ ನೋಡ್ಬೇಕು. ಗುರು ಚಕ್ಷುವಿನ ಮೂಲಕ ನಾವು ನೋಡ್ಬೇಕು. ಅವಾಗ ಧಾಮದ ಒಂದು ದರ್ಶನ ಆಗ್ಲಿ. ಈ ಚರ್ಮ ಚಕ್ಷುವಿನ ಮೂಲಕ ನಾವು ನೋಡ್ಲಿಕ್ಕತ್ತಿದ್ರೆ ಅಲ್ಲಿ ಏನ್ ಕಾಣ್ಲಿಕ್ಕತ್ತದ, ಅಲ್ಲಿನೂ ಬಿಲ್ಡಿಂಗ್ ಆಗಿದಾವು, ಅಲ್ಲಿನೂ ನಾಯಿ ಓಡಾಡ್ತಾ ಇದಾವು, ಅಲ್ಲಿ ಹಂದಿಗಳದಾವು, ಅಲ್ಲಿ ಕೋಳಿಗಳದಾವು, ಅಲ್ಲಿಗೆ ಎಮ್ಮಿಗಳದಾವು, ಅಲ್ಲಿ ಗಟಾರ ಉಂಟು, ಅಲ್ಲಿ ಕಸ ಹಾಕಿದಾರ, ಅಲ್ಲಿ ಪ್ಲಾಸ್ಟಿಕ್ ಹಾಕಿದಾರ, ಅಲ್ಲಿ ಯಮುನಾ ನದಿ ಅನ್ನೋದು ಎಲ್ಲ ಕೊಳೆತು ನಾರ್ಲಿಕ್ಕತ್ತ ಅಂತ ಇದೆಲ್ಲ ಕಾಣ್ಲಿಕ್ಕತ್ತದ ನಾವು. ಆದ್ರ ಅದ್ರ ದಿವ್ಯತೆಯನ್ನು ನಮ್ಗ ನಿಜವಾಗ್ಲೂ ಕಾಣೋದಿಲ್ಲ. ಅದಕ್ಕ ಕಾನ್ ಬಂದ್ ಕರೋ ಆಂಗ್ ಬಂದ್ ಕರೋ ಖಾನ್ ಕರೋ. ಈ ಕಿವಿಗಳ ಮೂಲಕ ನಾವು ಅದನ್ನ ನೋಡ್ಬೇಕು. ಹಂಗ ಭಗವಾನನ ದಿವ್ಯವಾದ ಜಗತ್ತನ್ನು ನೋಡ್ಬೇಕಂದ್ರ ನಾವು ಕಣ್ಣಿನ ಮೂಲಕ ನೋಡ್ಲಿಕ್ಕೆ ಆಗುದಿಲ್ಲ, ಕಿವಿಗಳ ಮೂಲಕ ನೋಡಬಹುದು. ಅಂದ್ರ ಈ ನೋಡಿ, ಒಬ್ರು ಲೋಕನಾಥ ಸ್ವಾಮಿ ಮಹಾರಾಜರು ಇದನ್ನ ಉದಾಹರಣೆ ಕೊಡ್ತಾ ಇದ್ದಾರೆ. ನಾವು ಭಗವದ್ಧಾಮ ನೋಡ್ಬೇಕನ್ನೋಂಗಿದ್ರೆ ಅಥವಾ ವೈಕುಂಠಗಳನ್ನ ನೋಡ್ಬೇಕನ್ನೋಂಗಿದ್ರೆ ಈಗ ನೋಡ್ರಿ, ವಿಜ್ಞಾನಿಗಳು ಏನ್ ಮಾಡ್ತಾರೆ, ವಿಜ್ಞಾನಿಗಳಾಗ್ಲಿ ಸೈಂಟಿಸ್ಟ್ ಅನ್ನೋರು ಏನ್ ಮಾಡ್ತಾರೆ, ದೂರವಾಗಿರುವಂತ ದೂರದುಂಬಿ ಅಥವಾ ಟೆಲಿಸ್ಕೋಪ್, ಹೆಬಲ್ ಟೆಲಿಸ್ಕೋಪ್ ಮೂಲಕ ಬೇರೆ ಗ್ರಹಗಳು, ಈಗ ಚಂದ್ರ ಆಗಲಿ ಸೂರ್ಯ ಆಗಲಿ ಅಥವಾ 9 ಗ್ರಹಗಳದಾವು, ಬೇರೆ ಗ್ರಹಗಳು ಅಥವಾ ಈ ಗ್ರಹಗಳನ್ನು ಬಿಟ್ಟು ಬೇರೆ ನಕ್ಷತ್ರಗಳನ್ನು ಕೂಡ ಸ್ಟಡಿ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಯಾವುದು ಸ್ಕೋಪ್ಸ್, ಟೆಲಿಸ್ಕೋಪ್ಸ್ ಅನ್ನುವಂಥವು, ದೂರದೃಷ್ಟಿ ದೂರದರ್ಶಕ ಏನಿರ್ತದಲ್ಲ ಅದ್ರ ಮೂಲಕ ನೋಡ್ತಾರೆ. ಹಂಗ ನಾವು ವೈಕುಂಠ ಜಗತ್ತುಗಳನ್ನು ನೋಡ್ಬೇಕಂದ್ರ ಈ ಯಾವುದೇ ಹಬಲ್ ಟೆಲಿಸ್ಕೋಪ್ ಆಗಲಿ, ಇನ್ನು ಯಾವ್ಯಾವ ಟೆಲಿಸ್ಕೋಪ್ ಅಡ್ವಾನ್ಸ್ ಬಂದಿರೋ ಟೆಲಿಸ್ಕೋಪ್ ಮೂಲಕ ನಾವು ವೈಕುಂಠ ಜಗತ್ತುಗಳನ್ನು ನೋಡ್ಲಿಕ್ಕೆ ಆಗುದಿಲ್ಲ. ನಾವು ಆತ್ಮ ನೋಡ್ಬೇಕಾದ್ರೆ ಯಾವುದೇ ಸೂಕ್ಷ್ಮ ದರ್ಶಕ ಯಂತ್ರಗಳ ಮೂಲಕ ನೋಡ್ಲಿಕ್ಕೆ ಆಗುದಿಲ್ಲ. ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ನಾವು ಅಮೀಬಾ ಇದೆ, ಹಿಂಗಿದೆ, ಇದರ ಜೀವಕೋಶಗಳು ಅಂತ ನಾವು ಸೈನ್ಸ್ ಓದ್ಬೇಕಾದ್ರೆ ಸೈನ್ಸ್ ನಲ್ಲಿ ನಮ್ಗೆ ಲ್ಯಾಬ್ರೇಟರಿನಲ್ಲಿ ತೋರಿಸ್ತಾರೆ, ಹೀಗಿದೆ ಅಂತ. ನಾವು ಅದನ್ನ ಮಷಿನ್ ಅಡ್ಜಸ್ಟ್ ಮಾಡಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಆಮೇಲೆ ಪ್ರಾಕ್ಟಿಕಲ್ ಬುಕ್ ನಲ್ಲಿ ಬರೀಬೇಕಾಗ್ತದೆ. ಅದ್ರ ಮೂಲಕ ನಾವೇನಾದ್ರೂ ಆತ್ಮವನ್ನು ನೋಡ್ಲಿಕ್ಕೆ ಆಗ್ತದೆ, ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಆತ್ಮನ ನೋಡೋದಾದ್ರೆ ಯಾವ ಸೂಕ್ಷ್ಮ ದರ್ಶಕ ಯಂತ್ರದ ಮೂಲಕ ನೋಡ್ಬೇಕಂದ್ರ ಭಗವದ್ಗೀತೆ ಎಂಬ ಸೂಕ್ಷ್ಮದ ಯಂತ್ರದ ಮೂಲಕ ನಾವು ಆತ್ಮವನ್ನು ನೋಡ್ಬಹುದು. ವೈಕುಂಠ ಜಗತ್ತುಗಳನ್ನು ನೋಡ್ಬೇಕನ್ನೋಂಗಿದ್ರ ಭಾಗವತಂ ಅನ್ನುವಂತ ಟೆಲಿಸ್ಕೋಪ್ ಮೂಲಕ ನಾವು ಆಧ್ಯಾತ್ಮಿಕ ಜಗತ್ತ ಅಂದ್ರ ವೈಕುಂಠ ಲೋಕಗಳನ್ನ ನೋಡ್ಬೋದು, ಇಲ್ಲಾಂದ್ರೆ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಈ ಬರಿ ಕಣ್ಣಿನಿಂದ ನಾವು ಆಧ್ಯಾತ್ಮಿಕ ಜಗತ್ತುಗಳ ದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈ ಕಣ್ಣು ಬರೀ 2 ಕಿಲೋಮೀಟರ್ ಮುಂದೆ ನೋಡ್ಲಿಕ್ಕೆ ಆಗುದಿಲ್ಲ, ಅಥವಾ ಕಣ್ಣು ತನ್ನ ಕಣ್ಣಿನಲ್ಲಿ ಏನು ಬಿದ್ದಿದೆ ಕಸ ಅನ್ನೋದು ಅದನ್ನ ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀವು ಲಿಮಿಟೆಡ್ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ಆಧ್ಯಾತ್ಮಿಕ ಜಗತ್ತುಗಳೇ ಇಲ್ಲ ಅಂತ ಹೇಳೋದು ಮೂರ್ಖನ ಒಂದು ವಾಣಿ ಆಗ್ತದೆ. ಆದ್ರೆ ನಾವು ವಿಶ್ವಾಸ ಇಡಬೇಕಾಗ್ತದೆ, ಶಾಸ್ತ್ರದ ಮೇಲೆ ವಿಶ್ವಾಸ ಇಡಬೇಕಾಗ್ತದೆ, ಗುರು ಮಹಾರಾಜರ ಮೇಲೆ. ನಮ್ಮ ಗುರು ಏನ್ ಹೇಳ್ತಾ ಇದ್ದಾರೆ ಅದು ಕರೆಕ್ಟ್ ಇದೆ ಅಂತ ಆ ಒಂದು ವಿಶ್ವಾಸ ಏನೈತಲ್ಲ, ಆ ವಿಶ್ವಾಸನ ನಮ್ಮ ಈ ಶ್ವಾಸದಿಂದ ಬಿಟ್ಟು ಹೋಗ್ಬೇಕಾದಾಗ ನಿಶ್ವಾಸ ಆಗ್ತದೆ, ನಮಗೆ ಈ ನಿಶ್ವಾಸ ಆಗ್ತದೆ, ಬಿಟ್ಟು ಹೋಗ್ತದೆ. ಆ ಶ್ವಾಸದ ಮೂಲಕ ಈ ಜೀವ
ಹೊರಗಡೆ ಹೋಗ್ತದೆ. ಯಾವಾಗ ಭಗವಾನನ ಮೇಲೆ ವಿಶ್ವಾಸ ಬಿಟ್ಟು ಅಥವಾ ಗುರುಗಳ ಮೇಲೆ ವಿಶ್ವಾಸ ಬಿಟ್ಟು ಈ ಶ್ವಾಸ ನಿಶ್ವಾಸ ಆಗ್ತದೆ, ಆವಾಗ ಏನೈತಿ ಆಧ್ಯಾತ್ಮಿಕ ಜಗದ ಕಡೆಗೆ ಹೊರಗೆ ಹೋಗ್ಲಿಕ್ಕೆ. ಇಲ್ಲಾಂದ್ರೆ ನಾ ಅದರಲ್ಲಿ ವಿಶ್ವಾಸ ಇಟ್ಟಿಲ್ಲ ಅಂದ ಮೇಲೆ ಈ ಶ್ವಾಸ ಏನ್ ಮಾಡ್ಲಿಕ್ಕತ್ತದ, ಈ ಶ್ವಾಸ ಮತ್ತೆ ಬೇರೆ ಜೀವದ ಶರೀರಗಳಲ್ಲಿ ಮತ್ತೆ ಶ್ವಾಸ ನೋಡ್ಲಿಕ್ಕತ್ತದ. ಈ ಶ್ವಾಸನ ನಿಲ್ಲಿಸ್ಬೇಕು ಅನ್ನೋಂಗಿದ್ರೆ ಪರ್ಮನೆಂಟ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಹರಿನಾಮ ನಾವು ತಗೊಳ್ಬೇಕಾಗ್ತದೆ. ಅಂದ್ರ ಮಾತಿಗೂ ಕೂಡ ಕೃಷ್ಣನ ನಾಮ ಬರಲಿ ಅಂತ. ಶ್ವಾಸದಲ್ಲಿ ಕೂಡ ಕೃಷ್ಣನ ಹೆಸರು ಬರ್ಬೇಕು. ಯಾವಾಗ ಈ ಶ್ವಾಸ ಶ್ವಾಸ ಅಂದ್ರ ಲಾಸ್ಟ್ ಬ್ರೀದಿಂಗ್ ಹೋಗಬೇಕಾದ್ರೆ ಹರಿನಾಮದ ಮೂಲಕ ಅದು ಹೊರಗಡೆ ಹೋಯ್ತು ಅಂದ್ರ ಮತ್ತೊಂದು ಶರೀರ ಎತ್ತುವ ಅವಶ್ಯಕತೆ ಇಲ್ಲ. ಅದಕ್ಕೆ ಇದನ್ನ ತತ್ವತಃ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದನ್ನ ಭಗವದ್ಗೀತೆ ಹೇಳ್ತದೆ. ಏನ್ ಹೇಳ್ತದ, ಯಾರ ತತ್ವತಃ ನನ್ನನ್ನು ಅರ್ಥ ಮಾಡ್ಕೊಳ್ತಾರ ಅವರು ಮತ್ತೊಂದು ಶರೀರ ಎತ್ತುವ ಅವಶ್ಯಕತೆ ಇಲ್ಲ. ಹಿಂಗ ಭಗವಾನನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಹಿಂಗಾಗ್ತದೆ ನೋಡ್ರಿ. ಭಗವಾನನ ಲೀಲೆಗಳೇನದವಲ್ಲ ದಿವ್ಯವಾಗಿದಾವ. ಒಮ್ಮೆ ಏನಾಗ್ತದೆ, ರಾಧಾರಾಣಿ ಇಷ್ಟೊಂದು ಸೇವಾ ಮಾಡ್ತಿರ್ತಾರೆ. ರಾಧಾರಾಣಿ ಮತ್ತು ಲಲಿತಾದೇವಿ ಅವರು ಸಖಿಗಣ ಎಲ್ಲ ಇರ್ತಾರೆ. ಲಲಿತಾ ಮತ್ತು ರಾಧಾರಾಣಿಯ ಮಿತ್ರತ್ವ ಘನ ಫ್ರೆಂಡ್ಶಿಪ್ ಏನದ ಬಹಳ ಅತ್ಯುತ್ತಮವಾಗಿರ್ತದ. ಅದು ನಾರದ ಮಹರ್ಷಿಗಳ ಹೇಳ್ತಾರೆ, ನೀವೆಂದೂ ಜಗಳ ಮಾಡೋದೇ ಇಲ್ಲ, ನಾವೆಂದೂ ಜಗಳ ಆಗೋದಿಲ್ಲ, ನಮ್ಮಿಂದ ಎಂದೂ ಜಗಳ ಆಗೋದು. ಹೌದಾ, ನಾನ್ ನೋಡ್ತೀನಿ. ನಾನು ನೀವು ಲಲಿತಾದೇವಿ ಹೇಳ್ತಾಳೆ, ನೀವೇನೇನು ಅವ್ರು ಹೌದು, ಅವ್ರು ಸಾಧುಗಳದಾರ, ಅವ್ರೇನ ನಮ್ಗೇನ್ ಮಾಡ್ಲಿಕ್ಕೆ. ನಾರದ ಮಹರ್ಷಿಗಳು ಅನ್ಕೊಂಡ್ರು, ಆಯ್ತಮ್ಮ ಆಯ್ತು ನೋಡುವ ಅಂತ ಹೇಳೋದ್ರು. ನಾರದ ಮಹರ್ಷಿಗಳು ನಾರ್ಮಲಿ ಹೊರಗಿನ ಜಗತ್ತಿನೊಳಗೆ ಏನ್ ಮಾಡ್ತಾರ, ಅವ್ರು ಒಂದ್ ನಮನಿ ಜಗಳ ಹಚ್ಚವ್ರು ಅಂತ. ಜಗಳ ಹಚ್ಚವ್ರಲ್ಲ, ಆ ಪ್ರಸಂಗವನ್ನ ಇನ್ನಷ್ಟು ರಸಮಯವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರ ನಾರದ ಮಹರ್ಷಿಗಳು. ಒನ್ ಟೈಮ್ ಬೃಂದಾವನದಲ್ಲಿ ಎತ್ತರವಾದ ಗಿಡಗಳು ಅಂದ್ರೆ ಎಷ್ಟೊಂದು ಗಗನಚುಂಬಿ ಮರಗಳು. ಗಗನಚುಂಬಿ ಅಂದ್ರೆ ಅಲ್ಲೇ ಒಂದು ಮನೆ ಚಂದ್ರಮನ ತರಕ್ಕೆ ಮುಡ್ತಾವ, ಅಷ್ಟು ಎತ್ತರವಾಗಿರುವಂತ ಗಿಡಗಳಂತೆ. ಆ ಗಿಡಗಳು 4 ಕಡೆಗೆ ಗಿಡಗಳು, ಅದು ಒಂದು ರೀತಿ ಒಳಗಿನ ಒಂದು ಈ ಕಮಲದ ಹೂ ಎಲ್ಲಾ ಕಡೆಗೂ ದಳಗಳ ನಡುವೆ ಕೇಂದ್ರ ಬಿಂದು ಹೆಂಗ್ ಕಾಣ್ತದ ಆ ರೀತಿ ಗಿಡಗಳ ಸುತ್ತಲೂ ಗಿಡ ನಡುವೆ ಆ ಜಾಗದಲ್ಲಿ ಈ ಜೂಲನ್ ಯಾತ್ರಾ ಮಾಡ್ಲಿಕ್ಕೆ ಬೇಕಾಗಿರುವಂತ ಜೋಕಾಲಿಯನ್ನು ಕಟ್ಟಿರ್ತಾರೆ. ನಾರದ ಮಹರ್ಷಿಗಳು ಹೇಳ್ತಾರೆ, ಕೃಷ್ಣ ನಾನು ಇದನ್ನ ನೀವು ಜೋಕಾಲಿ ಆಡೋದನ್ನ ನೋಡ್ಬೇಕು, ಅಥವಾ ಈ ಜೂಲನ್ ಆಟ ಆಡೋದನ್ನ ನೋಡ್ಬೇಕು, ಆ ದಿವ್ಯವಾಗಿರುವಂತ ಆ ದೃಶ್ಯವನ್ನ ಕಣ್ ತುಂಬ್ಕೋಬೇಕು ಅಂತ. ಹೌದಾ, ಆಯ್ತು ಬಿಡು ಮಾರಾಯ. ಇವಾಗ ರಾಧಾರಾಣಿ ಬರ್ತಾ ಇದ್ದಾಳೆ, ರೆಡಿ ಆಗ್ತಾ ಇದ್ದಾರೆ, ಅವಳ ಆಭರಣಗಳನ್ನೆಲ್ಲ ಧಾರಣೆ ಮಾಡ್ತಾ ಇದ್ದಾಳೆ, ಬರ್ತಾಳೆ. ಒಂದ್ ಸ್ವಲ್ಪ ಹೊತ್ತು ಬರ್ತೀವಿ ನಾವು ಮಾಡವಲ್ಲ. ಹೌದೌದು ಕರೆಕ್ಟ್, ಬರೋದು ಇನ್ನೂ ಬಹಳ ಟೈಮ್ ತಗೊಳ್ತದೆ. ಯಾಕಂದ್ರೆ ನೀವು ಒನ್ ಟೈಮ್ ಯಾಕೆ ನೋಡಬಾರ್ದು, ನೀವು ಕುತ್ಕೊಳ್ಳಿ ಅಂತ ಅವ್ರನ್ನೆಲ್ಲ ಕೃಷ್ಣನ ಕುಂದ್ರಿಸಿದ್ರು. ಅಯ್ಯೋ ಇದು ಜಾಗ ಖಾಲಿ ಇಟ್ಟಲ್ಲ, ಇದು ಖಾಲಿ ಉಳಿತು. ಇದರದಲ್ಲಿ ಯಾರಾದ್ರೂ ಒಬ್ರು ಕುಂದಿಸಿ ಆ ರಾಧಾರಾಣಿಗೆ ಆ ಜಾಗ ಫಿಟ್ ಆಗ್ತದೋ ಇಲ್ಲೋ ಅಂತ ನೋಡ್ಬೇಕಲ್ಲ. ಅದಕ್ಕೆ ಲಲಿತಾ ದೇವಿ ಅಲ್ಲಿದ್ಲ ಅಂತ. ಲಲಿತಾ ದೇವಿಗೆ ಹೇಳಿದ್ರಂತ, ನೀನು ಕುಂತ್ ನೋಡಮ್ಮ, ಒಂದ್ ಟೈಮ್ ಕುಂತು ನೋಡು, ಇದು ಏನೋ ಫಿಟ್ ಆಗ್ತದ ಏನೋ ರಾಧಾರಾಣಿಗೆ ಅಂತ. ಲಲಿತಾ ದೇವಿ ಗೊತ್ತಾಯ್ತು, ಇದು ಬೇಡ ನಂಗೆ ಬೇಡ. ಕೃಷ್ಣನಿಗೆ ಮನವೊಲಿಸಿದ್ರು, ನೋಡಿ ನೀವು ಒಂದ್ ಟೈಮ್ ಟ್ರೈ ಮಾಡಿ ನೋಡಿ ಅಂತ. ಅದಕ್ಕೆ ಕೃಷ್ಣನ್ ಕೂಡ ಹೇಳಿದ್ರು, ಹೌದಾ ಲಲಿತಾ ನೀವ್ ಬಂದ್ಕೊಂಡು ನೋಡೋ ಇದನ್ನ ಅಂತ. ಲಲಿತಾ ದೇವಿ ಹೋಗಿ ಕುತ್ಕೊಂಡು ಅವರ ಸಖಿಗಣ ಮಂಜರೀಸ್ ಅವರೆಲ್ಲ ಮತ್ತೆ ಹಿಂದ ಮುಂದ ಆ ಜ್ವಲಂತ ಹೋಗ್ಲಿಕ್ಕೆ. ಆ ಜ್ವಲಂತ ಹೋಗ್ಬೇಕಾದ್ರೆ ಸುತ್ತಲೂ ಆ ಮರಗಳು, ಆ ಮರಗಳಿಗೆ ಅಂಟಿಕೊಂಡು ಬೆಳೆದಿರುವಂತ ಲತೆಗಳು, ಆ ಲತೆಗಳಲ್ಲಿ ಅರಳಿರುವಂತ ಬಣ್ಣದ ಹೂಗಳು,
ಆ ಬಣ್ಣ ಬಣ್ಣದ ಹೂಗಳಲ್ಲಿ ಇರುವಂತ ಸುಗಂಧಿತ ಸುವಾಸನೆ, ಆ ಒಂದೇ ಬಳ್ಳಿಯಲ್ಲಿ ಅನೇಕ ಹೂಗಳು, ಅನೇಕ ಬಣ್ಣಗಳು, ಅನೇಕ ಬಣ್ಣಗಳ ಜೊತೆಗೆ ಅದರ ಪರಿಮಳಗಳು ಕೂಡ ಬೇರೆ ಬೇರೆ ವಿಭಿನ್ನವಾಗಿರುವಂತ ಪರಿಮಳ. ಇಷ್ಟೊಂದು ಸುಗಂಧಿತ ಆಹ್ಲಾದಿತ ವಾತಾವರಣ. ಮಂದವಾಗಿ ತೀಡುತ್ತಾ ಇರುವ ಆ ಮಂದಾನಿಲ್ಲ, ಅಲ್ಲಿ ಹಾರುವಂತ ಪಕ್ಷಿ ಸಂಕುಲ, ಹಕ್ಕಿ ಚಿಲಿಪಿಲಿ ಅನ್ನಲಿಕತ್ತಾವ, ಚಿಲಿಪಿಲಿ ಗುಡ್ತಾ ಇದಾವ. ಅಲ್ಲಿ ಮಧುರವಾದ ಶಬ್ದವನ್ನ ಹೊರಡಿಸ್ತಾ ಇರುವಂತ ದುಂಬಿ, ಜೇನು ಹುಳಗಳು, ಅಲ್ಲಿಯ ಒಂದು ವಾತಾವರಣ ಮತ್ತಷ್ಟು ಪ್ರಭಾವವಾಗಿರುವಂತೆ ನೋಡಿಕೊಳ್ತಾ ಇದೆ. ಅಲ್ಲೇನಿದೆ ಜಿಂಕೆಗಳು, ನವಿಲುಗಳು, ಕೋಗಿಲೆ, ಗಿಳಿ ತಮ್ಮ ಮಧುರವಾದ ಸ್ವರದಿಂದ ಅವು ಇನ್ನೊಂದಿಷ್ಟು ಮಧುರವಾಗಿರ್ಲಿ ಅನ್ನುವಂತ ಹೊಂದಿಸ್ತಾ ಇದ್ವು. ಹಿಂಗ್ ಮಾಡ್ತಾ ಇರ್ಬೇಕಾದಾಗನ ನಾರದ ಮಹರ್ಷಿಗಳು ನಾನ್ ನೋಡ್ಬೇಕಂತ ನಿಂತ್ಕೊಂಡು ನೋಡ್ಲಿಕ್ಕತ್ತಾರೆ. ಯಾರು? ಜೋಕಾಲೆ, ಉಯ್ಯಾಲೆ ಅಥವಾ ಜೂಲನ್ ಹಿಂದೆ ಮುಂದೆ ಬರುವಂತದನ್ನು ನೋಡ್ತಾ ಇದ್ದಾರೆ. ಅಗ್ದಿ ಆನಂದಿತವಾಗಿರುವಂತ ಭಗವಾನನ ಮುಖ ಕಮಲಗಳನ್ನ ನೋಡ್ತಾ, ಪಕ್ಕಕ್ಕನೆ ಲಲಿತಾದೇವಿ ಕೂತ್ಕೊಂಡಿರುವಂತ ಅದನ್ನು ನೋಡ್ತಾ, ಇವರು ನಾರದ ಮಹರ್ಷಿಗಳು ಒಳಗಿಂದ ಒಳಗ ನಗ್ತಾ ಇದ್ದಾರೆ. ಅದನ್ನ ತೋರ್ಪಡೆಗೊಳಿಸ್ತಾ ಇಲ್ಲ, ನಗ್ತಾ ಇದ್ದಾರೆ. ನಗ್ತಾ 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 ಅಲ್ಲಿಂದ ನಾರದ ಮಹರ್ಷಿಗಳು ಯಾರಿಗೂ ಕಾಣದ ರೀತಿ ಒಳಗ ಸ್ಲಿಪ್ ಆಗಿಬಿಡ್ತಾರೆ. ಸ್ಲಿಪ್ ಆದ್ರೆ ಅಲ್ಲಿಂದ ಖುಷಿಕೊಂಡ್ಬಿಡ್ತಾರೆ. ಖುಷಿಕೊಂಡು ಇವರು ಸಖಿಗಳೆಲ್ಲ ಹಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಂಜರಿ ಸಹ ಹಾಡ್ಲಿಕ್ಕತ್ತಾರ. ಅವರು ಬೇರೆ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಅದ್ರ ಮೂಲಕ ಜೂಲ ಅದು ಉಯ್ಯಾಲೆ ಹಿಂದೆ ಮುಂದೆ ಹಿಂದೆ ಮುಂದೆ ತೂಗ್ತಾ ಇದೆ. ತೂಗ್ತಾ ಇರ್ಬೇಕಾದ್ರೆ ನಾರದ ಮಹರ್ಷಿಗಳು ಅಲ್ಲಿಂದ ಸ್ಲಿಪ್ ಆಗಿ ಹೋಗ್ಬಿಟ್ರು. ಹೋಗಿ ಎಲ್ಲಿ ಹೋದ್ರಂದ್ರೆ ರಾಧಾರಾಣಿ ಎಲ್ಲಿದ್ರು ಅಲ್ಲಿ ಹೋದ್ರು. ರಾಧಾರಾಣಿ ಏನ್ ಮಾಡ್ಲಿಕ್ಕತ್ತಾರ, ಆ ಶಿಶೆ ಅಂದ್ರ ಕನ್ನಡಿಯನ್ನು ಹಿಡ್ಕೊಂಡು ಅವರು ತಿಲಕ ಹಚ್ಕೊಳ್ತಾ ಇದ್ದಾರೆ, ಸಿಂಧೂರ ಹಚ್ಕೊಳ್ತಾ ಇದ್ದಾರೆ. ಅವರ ಕಪ್ಪಾಗಿರುವ ಕೂದಲುಗಳನ್ನ ಮೇಲ್ಗಡೆ ಸಜಾವಟ್ ಮಾಡ್ಕೊಳಕತ್ತಾರೆ. ಆಭರಣಗಳ ಧಾರಣೆ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಅಪ್ಯಾಯಮಾನವಾಗಿರುವಂತ ಅವರ ಡ್ರೆಸ್ಸಸ್ ಹಾಕೊಂಡ್ರು. ಅವರ ಕಿವಿಗಳಲ್ಲಿ ಓಲೆ ಹಾಕೊಳ್ತಾ ಇದ್ದಾರೆ, ಕಾಲಲ್ಲಿ ನೂಪುರ ಹಾಕೊಳ್ತಾ ಇದ್ದಾರೆ, ಕೈ ಗಡಗ, ಬಳೆಗಳು, ಉಂಗುರಗಳ ಧಾರಣೆ ಮಾಡ್ತಾ ಇದ್ದಾರೆ. ನಾರದ ಮಹರ್ಷಿಗಳು ದೂರದಿಂದ ನೋಡ್ತಾ ಇದ್ದಾರೆ ಅಷ್ಟೇ. ಹೇ ಲಾಲಿ ಅಂದ್ರೆ ನೋಡ್ರಿ, ಅವಾಗಿನ ವಯಸ್ಸು. ಪರಮಾತ್ಮನ ಆಕ್ಚುಲಿ ಉಯ್ಯಾಲೆ ಆಡಿಸ್ಬೇಕಾದಾಗ ವಯಸ್ಸು ಅವ್ರಿನ್ನೂ ಕಿಶೋರಾವಸ್ಥೆ ಒಳಗಿದ್ದಾಗ. ಹಂಗ ಹೇ ಲಾಲಿ ನೀ ಏನ್ ಮಾಡ್ತಾ ಇದೀಯ ಅಂತ. ನಾ ಶೃಂಗಾರ ಮಾಡ್ಕೊಳ್ತಾ ಇದ್ದೇನೆ. ಎದಕ್ಕೆ? ಇವ್ರು ಶೃಂಗಾರ ಮಾಡ್ಕೊಳ್ತೀನಿ ಅಂತ ಏನ್ ಮಾಡ್ತಾ ಇದ್ದೀನಿ ಅಂತ ಕೇಳಿಬಿಟ್ಲೆ ಅವಳನ್ನ ಶರ್ಮೆ ನಾಚಿಕೊಳ್ತಾಳೆ. ನೋಡಿ, ನಾಚಿಕೊಳ್ಳೋದು ಅನ್ನೋ ಪ್ರಭಾದವ್ರು ಹೇಳ್ತಾರೆ, ಯಾರು ನಾಚಿಕೊಳ್ತಾರೆ ಅವರು ಬಹಳ ಸುಂದರವಾಗಿರ್ತಾರೆ ಅಂತ ಪ್ರಭಾದವರು ಡೆಫಿನೇಷನ್ ಕೊಡ್ತಾರೆ. ಸುಂದರತೆ ಅನ್ನುವಂಥದ್ದು ಏನಪ್ಪಾ, ಈಗ ಮಾತಾಜಿ ಅವ್ರಿಗೆ ಬಹಳ ಸುಂದರವಾಗಿರ್ತಾರ ಅಂತಂದ್ರ ಯಾರು ಜಾಸ್ತಿ ನಾಚಿಕೊಳ್ತಾರೆ ಅವ್ರು ಬಹಳ ಸುಂದರವಾಗಿ ಕಾಣ್ತಾರ ಅಂತ ಪ್ರಭಾದವ್ರು ಹೇಳ್ತಾರೆ. ಈ ರಾಧಾರಾಣಿ ನಾಚಿಕೊಳ್ಳೋದನ್ನ ನಾರದ ಮಹರ್ಷಿಗಳು ನೋಡ್ತಾ ಇದ್ದಾರೆ. ಹೌದು, ನೀವು ಇಷ್ಟೊಂದು ಆಭರಣಗಳನ್ನ ಮತ್ತೆ ಇವನ್ನೆಲ್ಲ ಸಜಾವಟ್ ಮಾಡ್ಕೊಳ್ತಾ ಇದ್ರಿ ಅಥವಾ ಧರಿಸ್ತಾ ಇದ್ದಾರೆ, ಎದ್ರ ಸಲುವಾಗಿ? ಏನು ಜೂಲನ್ ಯಾತ್ರೆ ಇದೆ, ಉಯ್ಯಾಲೆಯ ಯಾತ್ರೆ ಇದೆ, ಅದಕ್ಕಾಗಿ ನಾ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲ, ಉಯ್ಯಾಲೆ ಯಾತ್ರೆನ ಯಾವಾಗ ಈಗ ಆಗ್ತದ? ಈಗಂದ್ರೆ ನಾನು ಹೋದ್ಮೇಲೆ ಆಗ್ತದ. ಅಯ್ಯೋ, ಈ ಉಯ್ಯಾಲೆ ಆಲ್ರೆಡಿ ನಡೆದು ಬಹಳ ಹೊತ್ತಾಯ್ತು. ಜೂಲನ್ ಯಾತ್ರೆ ನಡೆದು ಬಹಳ ಹೊತ್ತಾಯ್ತು. ಬೇಕಾದ್ರೆ ನೀನ್ ಕಣ್ಣಾರೆ ನೋಡ್ಬಾ, ಜೂಲನ್ ಯಾತ್ರೆ ನೋಡ್ಬಾ. ಹೌದಾ? ಹೌದು. ನಾರದ ಮಹರ್ಷಿಗಳು ಅವಳನ್ನು ಕರ್ಕೊಂಡು ಹೋಗ್ತಾರೆ. ಅವರು ಮರದ ಅಡಿಯಲ್ಲಿ
ಏನು ನಿಕುಂಜ ಕುಂಜಗಳು ಏನಿರ್ತಾವಲ್ಲ ಆ ಕುಂಜದ ಅಡಿಯಲ್ಲೇ ಕುಂದ್ಕೊಂಡು ನೋಡಿ ಇವಾಗ ಅಲ್ಲಿ ಕಾಣ್ತಾ ಇದೆ ನೋಡಿ, ದೂರದಿಂದ ನೋಡ್ತಾಳೆ. ಅಲ್ಲಿ ರಾಧಾರಾಣಿ ಕೂತ್ಕೊಳ್ಬೇಕಾಗಿರುವಂತ ಸ್ಥಾನದಲ್ಲಿ ಲಲಿತಾದೇವಿ ಕುಂತ್ಕೊಂಡಿದ್ದಾರೆ. ಕೃಷ್ಣನಿಗೆ ಅನಿಸ್ತು, ಎಲ್ಲಿ ಇವ್ರು ನಾರದರು ಕಾಣ್ತಾ ಇಲ್ಲ, ಏನೋ ಒಂದು ಅವ್ರಿಗೆಲ್ಲ ಗೊತ್ತಿರ್ತದೆ, ಆದ್ರೂ ಕೂಡ ನಾರದ ಮಹರ್ಷಿಗಳು ಎಲ್ಲಿ ಹೋದ್ರು, ಇದ್ರಾಗ ಏನೋ ಒಂದು ಡೌಟ್ ಹೊಡಿತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಶ್ಯಾಮ್ ಸುಂದರ್. ಆದ್ರೂ ಕೂಡ ಅವ್ರೇನಂತೆ ಆ ಜೂಲನ್ ಯಾತ್ರೆದೊಳಗ ಆ ಕಡೆಯಿಂದ ಸಖಿಗಳ ಈ ಕಡೆಯಿಂದ ಆ ಕಡೆಗೆ ತೂಗ್ತಾ ಇದಾರೆ ನೋಡ್ತಾ ಇದ್ದಾರೆ. ಏನ್ ಮಾಡೋದು ಅಂತ ಕೃಷ್ಣನಿಗೆ ಏನೋ ಹೊಡಿಲಿಕ್ಕತ್ತು. ರಾಧಾರಾಣಿ ಮಾಡಿದ್ಲು ಅಳ್ಳಿಕತ್ತಲು, ಜೋರಾಗಿ ಅಳ್ಳಿಕತ್ತಲು. ತಾನೇನ್ ಶೃಂಗಾರ ಮಾಡ್ಕೊಂಡಿದ್ಲಲ್ಲ ಎಲ್ಲವನ್ನ ಹೂಗಳನ್ನು ಕಿತ್ತೆ ಮೇಲೆ ಮುಕುಟ ಇಟ್ಕೊಂಡಿದ್ಲ, ಮುಕುಟನ ಕಿತ್ತು ಹೋಗಲ್ಲು, ಕಿವಿಯಲ್ಲಿ ಓಲೆ ಕಿತ್ತಾಕಿದ್ಲು, ಒಳಗೆ ಹಾಕೋಂತ ಮಾಲ ಏನು ಧಾರಣೆ ಮಾಡಿದ್ಲ ಅದನ್ನ ಎಲ್ಲ ಕಿತ್ತ ಹರಿದು ಬಿಸಾಕಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾಳ. ಓಡಿ ಹೋಗಿ ಆ ಕುಂಜದಲ್ಲಿ ಅಳತಾ ಕೂತ್ಕೊಂಡ್ಬಿಡ್ತಾಳ. ಕೃಷ್ಣ ಯೋಚನೆ ಮಾಡ್ತಾನೆ, ಬರ್ಬೇಕಾಗಿತ್ತು ರಾಧಾರಾಣಿ ಇಷ್ಟೊಳಗೆ ಬರ್ಬೇಕಾಯ್ತು. ಬರ್ಲೇ ಇಲ್ಲ. ಏನೋ ಡೌಟ್ ಹೊಡಿದ. ಅಷ್ಟೊಳಗ ಕೃಷ್ಣ ಏನ್ ಮಾಡ್ತಾನ, ಅಲ್ಲಿಂದ ಸ್ಲಿಪ್ ಆಗಿ ಏನೋ ಗಡ್ಬಡದ ಅಂತ ಅಲ್ಲಿಂದ ಸ್ಲಿಪ್ ಆಗಿ ಮತ್ತೆ ಅವ್ರೇನತಿ ಬೇರೆ ಕಡೆಗೆ ಹುಡುಕ್ತಾ ಹೋಗ್ತಾನೆ. ಆದ್ರ ರಾಧಾರಾಣಿ ಎಲ್ಲಿ ಇರ್ತಾಳ ಅಂತ ಕೃಷ್ಣನ್ ಗೊತ್ತು. ನೋಡ್ರಿ ಏನಾಗ್ತದೆ ಇದು, ಈ ಲೀಲೆ ಹೇಗೆ ಶುರುವಾಗ್ತದ ಅಂತಂದ್ರ, ಚುಪ್ಪಿ ಗಪ್ಚುಪ್ ಅಂತ ಅಡಿಕೊಂಡು ಕುಡ್ಕೊಳ್ಳೋದು, ಅಡಿಕೆ ಕೂತ್ಕೊಳ್ಳೋದು. ಮಕ್ಕಳು ಇವಾಗ ಕೂಡ ಆಡ್ತಾರೆ. ಒಬ್ರು ಅಡಿಸ್ಕೊಂಡ್ ಬರೋಕ್ಕಿಂತ ಮೊದಲು ಹೋಗಿ ಅಡಿಕೊಂಡು ಕೂತ್ಕೊಳ್ಳೋದು. ಅವ್ರು ನೀವು ಹುಡುಕಬೇಕು, ಎಲ್ಲೆಲ್ಲಿ ಕೂತಿದಾರ ಅನ್ನೋರು ಹುಡುಕ್ಬೇಕು. ರಾಧಾರಾಣಿ ಇಷ್ಟೊಂದು ಬಾಲೆ ಆಗಿದ್ಲ ಅಂದ್ರ ಅವಳು ಯಾವಾಗ್ಲೂ ಒಂದೇ ಕುಂಜದೊಳಗೆ ಹೋಗಿ ಅಡಿಕೊಂಡು ಕೂತ್ಕೋತಿದ್ಲ. ಅವರೆಲ್ಲ ಸಖಿಗಣ ಏನ್ ಮಾಡ್ತಿದ್ರು, ಇವಳು ಇಲ್ಲೇ ಕೂತಿದ್ದಾಳ ಅಂತ ಹೋಗಿ ಘಟನೆ ಅವಳನ್ನೇ ಹಿಡಿತಾ ಇದ್ರು. ಹಂಗ ಕೃಷ್ಣನಿಗೆ ಗೊತ್ತು, ಇವಳು ಬೇರೆ ಎಲ್ಲಿ ಹೋಗುದಿಲ್ಲ, ಇದೇ ಗಿಡದಲ್ಲ ಇದೇ ಬುಷ್ನ ಅಡಿಯಲ್ಲಿ ಇರ್ತಾಳ ಅಂತ ಹೇಳ್ಬಿಟ್ಟು ನೋಡ್ತಾ ಇದೆ. ಅದು ಏನಾಗ್ತದೆ, ಕತ್ತಲ ಆಗಿಬಿಟ್ಟಿರ್ತದೆ, ಕತ್ತಲ ಹೋಗಿರ್ತೈತೆ. ಕೃಷ್ಣ ಇನ್ನೂಷ್ಟು ಕತ್ಲ ಮಾಡ್ತಾನೆ. ಆ ಕತ್ತಲದಲ್ಲಿ ಬರೀ ಕೃಷ್ಣನ ಕಣ್ಣುಗಳು ಮಾತ್ರ ಕಾಣ್ತಾರೆ. ಮೊದಲೇ ಅವ ಶ್ಯಾಮ ಸುಂದರ, ಮೊದಲು ಕತ್ಲ. ಆ ಕತ್ತಲ ಒಳಗ ಕೃಷ್ಣ ಕಾಣ್ತಾನೆ ಇಲ್ಲ. ರಾಧಾರಾಣಿ ಬರೀ ಕಣ್ಣು ಕಾಣ್ತಾ ಇದ್ವು, 2 ಕಣ್ಣು. ಈಗ ನೋಡಿ, ರಾತ್ರಿ ಬೆಕ್ಕನ್ನು ನೋಡಿದ್ರೆ ನಿಮ್ಮ ಮನೆಯಲ್ಲಿರುವ ಬೆಕ್ಕನ್ನು ನೋಡಿದ್ರೆ ಕರೆಂಟ್ ಹೋಯ್ತು ಅಂತ ತಿಳ್ಕೊಂಡು ಬೆಕ್ಕು ನಿಮ್ ಪಕ್ಕಕ್ಕೆ ಕೂತಿದೆ. ಅಂದ್ರೆ ಮುಂದ್ಗಡೆ ಟೇಬಲ್ ಮೇಲೆ ಕೂತ್ಕೊಂಡಿದೆ. ಪಕ್ಕನ ಲೈಟ್ ಹೋದ್ಮೇಲೆ ನೀವು ನೋಡಿದ್ರೆ ಬೆಕ್ಕಿನ 2 ಕಣ್ಣುಗಳು ಹಂಗ ಬರೀ ಕೃಷ್ಣನ 2 ಕಣ್ಣುಗಳು ಮಾತ್ರ ಕಾಣ್ಲಿಕ್ಕತ್ತಾವ. ಅವನ ಶರೀರ ಕಾಣ್ತಾನೆ ಇಲ್ಲ. ಒಬ್ಬರು ಭಕ್ತರು ಕೇಳಿದ್ರಂತೆ ಪ್ರಭುಪಾದ್, ಸೂರ್ಯ ಮತ್ತು ಚಂದ್ರ ಕಣ್ಣಿನ 2 ಕಣ್ಣುಗಳು, ಕೃಷ್ಣನ 2 ಕಣ್ಣುಗಳು ಅಂತ ಹೇಳ್ತಾ ಇದೆ. ನಾವು ಸೂರ್ಯ ಮತ್ತು ಚಂದ್ರನ ನಾವು ನೋಡ್ತೇವೆ, ಪ್ರತಿದಿನ ನೋಡ್ತೇವೆ. ಕೃಷ್ಣನ 2 ಕಣ್ಣುಗಳು ಕಾಣ್ತಾ ಇದ್ದವು, ಮತ್ತೆ ಅವನ ಶರೀರ ಕಾಣುದಿಲ್ಲಲ್ಲ ಅಂತ ಹೇಳ್ತಾರೆ. ಕೇಳಿದ್ರಂತೆ ಪ್ರಭುಪಾದವ್ರು ಹೇಳಿದ್ರಂತೆ, ಯಾಕೆಂದ್ರೆ ನಾವು ಕಗ್ಗತ್ತಲಿನೊಳಗದೇವಿ, ಅಜ್ಞಾನ ಅನ್ನುವಂತ ಕಗ್ಗತ್ತಲಿನೊಳಗದೇವಿ. ಓಂ ಅಜ್ಞಾನ ತಿಮಿರಾಂಧಶ್ಯಂ ಜ್ಞಾನಾಂಜನ ಶಲಾಕಯಂ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನದ ಅಂಧಕಾರದಲ್ಲಿ ನಾವು ಓದಿವಿ. ಹಂಗಾಗೋದ್ರಿಂದ ನಮ್ಮ ಕೃಷ್ಣನ ಶರೀರ ಪೂರ ಕಾಣ್ತಾ ಇಲ್ಲ. ನಮ್ಗ ಬರೇ ಕೃಷ್ಣನ ಕಣ್ಣುಗಳು ಮಾತ್ರ ಕಾಣ್ತಾ ಇದ್ವು, ಸೂರ್ಯ ಚಂದ್ರಗಳನ್ನು. ಯಾವಾಗ ನಾವು ಕೃಷ್ಣನ ಶರೀರ ಪೂರ ನೋಡ್ಬೇಕನ್ನೋಂಗಿದ್ರ ಈ ಅಜ್ಞಾನ ಅನ್ನುವಂತ ಅಂಧಕಾರದಿಂದ ನಾವು ಹೊರಗೆ ಬಂದು ಗುರು ಹಚ್ಚಿರುವಂತ ಜ್ಞಾನದ ಒಂದು ದೀಪದೊಳಗ ನಾವು ನೋಡ್ಲಿಕ್ಕತ್ತಿದ್ರ ಕೃಷ್ಣ ನಮಗ ಕಾಣ್ಲಿಕ್ಕತ್ತಾರ ಯಥಾಸ್ಥಿತಿ. ಅದಕ್ಕ ಬ್ರಹ್ಮಸಂಹಿತದಲ್ಲಿ ಹೇಳ್ತದ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಗುಣಚಿನ್ಮಯಂ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ. ಪ್ರೇಮಾಂತ
ಪ್ರೇಮ ಅನ್ನುವಂತ ಅಂಜನ ಹಚ್ಚಿರುವಂತ ಕಣ್ಣುಗಳ ಮೂಲಕ ಯಾವಾಗಲೂ ಕಾಣಬಹುದು ನಾವು ಭಗವಾನನ್ನ. ಪ್ರಭುಪಾದವ್ರಿಗೆ ಹೇಳ್ತಾರೆ ಅವರು ಶಿಷ್ಯರು, ಪ್ರಭುಪಾದ್ ನೀವು ಭಗವಾನನ್ನ ನೋಡ್ತಾ ಇದ್ದಾರ? ನಾ ಯಾವಾಗಲೂ ನೋಡ್ತಾ ಇದ್ದೀನಿ, ಭಗವಾನ್ ಎಲ್ಲಾ ಕಡೆಗೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಭುಪಾದ್ ಅವರು ಅವ್ರ ಕಣ್ಣಿಗೆ ಪ್ರೇಮ ಅನ್ನುವಂತ ಅಂಜನ, ಪ್ರೇಮ ಅಂದ್ರೆ ಭಕ್ತಿಯ ಕಣ್ಣುಗಳ ಮೂಲಕ ಅವರು ಭಗವಾನ್ ನೋಡ್ತಾ ಇದ್ದಾರೆ. ಸ್ವತಃ ಅವರು ಭಗವಾನನ ಇರುವಿಕೆಯನ್ನು ಗ್ರಹಿಸ್ತಾ ಇದ್ದಾರೆ, ಭಗವಾನ್ ಇದ್ದದ್ದನ್ನು ಕಾಣ್ತಾ ಇದ್ದಾರೆ, ಯಥಾಸ್ಥಿತಿ ನೋಡ್ತಾ ಇದ್ದಾರೆ ಭಗವಾನನ್ನು. ಆದ್ರೆ ನಮಗ ನೋಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಮ ಕಣ್ಣುಗಳು ಚರ್ಮ ಚಕ್ಷು. ಯಾವಾಗ ಇದು ಜ್ಞಾನ ಚಕ್ಷು ಆಗ್ತದೆ, ಜ್ಞಾನ ಚಕ್ಷು ಆಗ್ತದೆ ಅಥವಾ ಶಾಸ್ತ್ರದ ಚಕ್ಷು ಆಗ್ತದೆ, ಗುರು ಚಕ್ಷುಗಳ ಮೂಲಕ ನಾವು ನೋಡ್ಲಿಕ್ಕೆ ಅವಾಗ ನಮಗೆ ಭಗವಾನ್ ಕಾಣ್ತಾರ, ಇಲ್ಲಾಂದ್ರ ಕಾಣೋದಿಲ್ಲ. ಅದಕ್ಕ ರಾಧಾರಾಣಿಗೆ ಬರೀ ಅವು ಎರಡೇ ಕಣ್ಣುಗಳ ಕಾಣ್ತಾ ಇದ್ವಂತ. ಆಮೇಲೆ ಧೀರೆ 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 ಗೊತ್ತಾಗ್ತದ ಇವು ಎರಡು ಕಣ್ಣುಗಳು ಬರೀ ಕಣ್ಣುಗಳಲ್ಲ, ಇದು ಶ್ಯಾಮ ಸುಂದರನ ಕಣ್ಣುಗಳು, ಅವು ಕಮಲ ನಯನ, ಕೃಷ್ಣನ ಕಣ್ಣುಗಳು. ಕತ್ತಲೆಯೊಳಗೂ ಕೂಡ ಕಮಲ ನಯನಗಳು ರಾಧಾರಾಣಿ ಗ್ರಹಿಸ್ತಾ ಇದ್ದಾರೆ. ಅಂದ್ರ ಭಕ್ತರು ಮಾತ್ರ ಗ್ರಹಿಸ್ಲಿಕ್ಕೆ ಸಾಧ್ಯ ಅದ ಭಗವಾನನ ಇರುವಿಕೆಯನ್ನು, ಇಲ್ಲಾಂದ್ರೆ ಅಭಕ್ತರಾಗಿ ನಾವು ಭಗವಾನನ್ನ ಗುರುತಿಸ್ಲಿಕ್ಕೆ ಆಗುದಿಲ್ಲ ಅಂತ. ಹಿಂಗ ಭಗವಾನ್ ಏನ್ ಮಾಡ್ತಾರೆ, ಮತ್ತೆ ಅವಳ ಮನವೊಲಿಸ್ತಾರೆ. ಅವಳು ಅಳ್ಳಿಕತ್ತಿದ್ದನ್ನ ಶಾಂತ ಮಾಡ್ಲಿಕ್ಕೆ ನೋಡ್ತಾರೆ, ಆದ್ರೂ ಶಾಂತ ಆಗ್ತಾ ಇಲ್ಲ. ಆಮೇಲೆ ಕೃಷ್ಣ ಬರಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ರಲ್ಲ ಎಲ್ಲ ಜುಲನ್ ಯಾತ್ರೆದೊಳಗೆ ಎಲ್ಲರೂ ಕೃಷ್ಣ ಹಿಂದ ಫಾಲೋ ಮಾಡ್ತಾ ಮಾಡ್ತಾ ಬರ್ತಾರೆ. ಅವ್ರು ಗೊತ್ತಿದೆ ಎಲ್ಲಿ ರಾಧಾರಾಣಿ ಇರ್ತಾರ ಅಲ್ಲಿ ಕೃಷ್ಣ ಇರ್ತಾನೆ ಅಂತ. ಹಂಗ ರಾಧಾರಾಣಿಯನ್ನು ಎಲ್ಲಿರ್ತಾರ, ರಾಧಾರಾಣಿ ಎಲ್ಲಿರ್ತಾಳ, ರಾಧಾರಾಣಿ ಕುಂಜದಲ್ಲಿ ಇರ್ತಾಳ. ಆ ಕುಂಜದಕ್ಕೆ ಎಲ್ಲರೂ ಓಡಿ ಬರ್ತಾರೆ, ಆ ರಾಧಾರಾಣಿ ಅಳುವುದನ್ನು ಕೇಳಿಸ್ಕೊಳ್ತಾರ, ರಾಧಾರಾಣಿಗೆ ಸಮಾಧಾನ ಮಾಡ್ತಾರೆ, ಶಾಂತ ಮಾಡ್ತಾರೆ. ಆದ್ರೂ ಕೂಡ ಅವಳು ಅಳ್ತಾನೆ ಇರ್ತಾಳೆ. ಯಾವಾಗ ಕೃಷ್ಣ ತನ್ನ ಎಲ್ಲ ಶರೀರದ ಇರುವಿಕೆಯನ್ನು ತೋರಿಸ್ತಾರೆ, ಅದನ್ನ ನೋಡ್ತಾ 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 ರಾಧಾರಾಣಿ ಅಳ್ತಾ ಇದ್ದಾಳೆ, ಈ ಕಡೆಗೆ ಕಣ್ಣುಗಳು ನಗ್ತಾ ಇದಾವ, ಕೃಷ್ಣನ್ ನೋಡ್ತಾ ಇದ್ದಾರೆ. ಸೈಮಲ್ಟೇನಿಯಸ್ಲಿ ಆಗ್ಲಿಕ್ಕೆ ಈ ಕಡೆಗೆ ಖುಷಿನೂ ಅದಾಳೆ, ಈ ಕಡೆಗೆ ಅಳ್ತಾನೂ ಇದ್ದಾಳೆ. ಕಣ್ಣುಗಳ ಇಂದ ಆನಂದ ಬಾಷ್ಪವನ್ನು ಬರ್ಲಿಕ್ಕತ್ತವು, ಈ ಕಡೆಗೆ ದುಃಖದ ಬಾಷ್ಪವನ್ನು ಬೆಳೀತಾ ಇದೆ. ಇದು ಮಾತ್ರ ಭಕ್ತರಲ್ಲಿಯೇ ಕಾಣಿಸ್ಲಿಕ್ಕೆ ಸಾಧ್ಯ ಇದೆ. ಈ ವಿಚಿತ್ರವಾಗಿರುವಂತ ವಿಕಾರಗಳು ಭಕ್ತರಲ್ಲಿ ಮಾತ್ರ ಕಾಣಿಸ್ತದೆ. ಚೈತನ್ಯ ಮಹಾಪ್ರಭುಗಳಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಕೃಷ್ಣ ಅಥವಾ ರಾಧಾರಾಣಿ ಹೆಸರು ಕೇಳಿದ ಕೂಡಲೇ ಮೂರ್ಛಿತ ಹೋಗ್ಬಿಡ್ತದೆ, ಮೂರ್ಛೆ ಬಂದ್ಬಿಡ್ತದೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಮೂರ್ಛೆ ಬರುವಂತ ರೋಗಿತ್ತು. ಎಲ್ಲ ಆ ಪ್ರೇಮದ ಒಂದು ಆಸ್ವಾದನೆ ಎಲ್ಲಿ ತಮ್ಮ ಇರುವಿಕೆಯನ್ನೇ ಮರ್ತು ಬಿಡ್ತಾರೆ, ತಮ್ಮ ಇರುವಿಕೆಯನ್ನು ಬಿಟ್ಟು ಮರ್ತು ಬಿಡ್ತಾರೆ. ಆ ವಿಕಾರಗಳು ಯಾರು ಅಡ್ವಾನ್ಸ್ ಭಕ್ತರಿರ್ತಾರ ಅವರೆಲ್ಲ ಕಾಣಿಸ್ಕೊಳ್ತಾರೆ, ಗೊತ್ತಾಗ್ತದೆ. ಅದನ್ನ ಬೆತ್ತವರಿಗೆ ಅವರು ತೋರಿಸ್ಕೊಡುದಿಲ್ಲ ಮತ್ತೆ. ಹಂಗ ರಾಧಾರಾಣಿಗೆ ಗ್ಲೋರಿಫೈ ಮಾಡ್ತಾರೆ, ಹೊಗಳ್ತಾರೆ. ರಾಧಾರಾಣಿಯ ಒಂದು ಉಚ್ಚವಾಗಿರುವಂತ ಅವರ ಭಕ್ತಿ ಒಂದು ಇದನ್ನ ಗ್ಲೋರಿಫೈ ಮಾಡ್ತಾರೆ. ಮತ್ತೆ ನಾರದ ಮಹರ್ಷಿಗಳು ಇಷ್ಟಕ್ಕೆಲ್ಲ ಕಾರಣ ಯಾರು ಅಂತ ರಾಧಾರಾಣಿ ಕೃಷ್ಣ ಕೇಳ್ತಾರೆ, ಇದಿಷ್ಟಕ್ಕೆಲ್ಲ ಕಾರಣ ಯಾರ? ಇಲ್ಲಿ ನಿನ್ನ ಮುಂದೆ ನಿಂತ್ಕೊಂಡಿದಾರಲ್ಲ ಈ ಮಹರ್ಷಿಗಳು, ಇವರೇ ಕಾರಣ. ಇವ್ರು ನನಗೆ ವರ ಕೇಳಿದ್ರು, ನಾನು ನಿಮ್ಮನ್ನು ಜೂಲನ್ನಲ್ಲಿ ನೋಡ್ಬೇಕಂತ. ನಾ ಆಯ್ತಪ್ಪ ವರ ಕೊಡ್ತೇನೆ ಅಂತ ಹೇಳ್ಬಿಟ್ಟು ವರ ನಾನು ಕೊಡ್ಲಿಕ್ಕೆ ಹೋದರೆ ಅಥವಾ ಅವರು ಇಲ್ಲ ನಾನು ಟೈಮ್ ಬಂದಾಗ ನಾನು ಸ್ವೀಕಾರ ಮಾಡ್ತೇನೆ, ಅಲ್ಲಿವರೆಗೆ ಹಾಗೆ ಇರ್ಲಿ ಅಂತ ಹೇಳಿದ್ರು. ಈಗ ಅದನ್ನ ಈ ರೀತಿಯಾಗಿ ತಗೊಳ್ತಾ ಇದಾರೆ, ಈ ರೀತಿಯಾಗಿ ನಿಮ್ಗೆ ತೋರಿಸಿದಾರೆ. ಹೇಳ್ಬಿಟ್ಟು ರಾಧಾರಾಣಿ ನಾರದ ಮಹರ್ಷಿಗಳನ್ನ ಹೀಗೆ ನೋಡ್ತಾರೆ, ಹೌದಮ್ಮ ಇದು ನಾನೇ ಮಾಡಿರೋದು, ಇದು ನಿಮ್ಮಿಬ್ಬರ ನಡುವೆ ಈ ರಸ ಇನ್ನೊಂದಿಷ್ಟು ಹೆಚ್ಚಿಗೆ ಆಗ್ಲಿ, ಈ ದೃಶ್ಯವನ್ನು ನಾನು ನೋಡ್ಲಿ ಅನ್ನೋ ಸಲುವಾಗಿ ನಾ ಮಾಡಿದೆ ಅಂತ ಹೇಳ್ಬಿಟ್ಟು ಕೈ ಮುಗಿದು ನಿಲ್ತಾರ. ನಿಲ್ತಾ ಆದ್ಮೇಲೆ ರಾಧಾರಾಣಿ ಅವಾಗ ಸಮಾಧಾನ ಆಗ್ತಾರೆ. ರಾಧಾರಾಣಿಯನ್ನ ಈ ಲಲಿತಾ ಮತ್ತು ವಿಶಾಖ, ಮಂಜರೀಸ್ ಎಲ್ಲರೂ ರಾಧಾರಾಣಿಯನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರೋಕ್ಕಿಂತ ಮೊದಲು ಅವಳು ಎಲ್ಲ ಕಿತ್ತಾಕಿರ್ತಾಳಲ್ಲ, ಅವನು ಮತ್ತೆ ಅವಳ ಆಭರಣಗಳನ್ನ ಸಜಾವಟ್ ಮಾಡ್ತಾರೆ. ಕಿವಿಯಲ್ಲಿ ಓಲೆಗಳು, ಮೂಗಿನಲ್ಲಿ ನತ್ತು,
ಆಮೇಲೆ ತಲೆ ಮೇಲೆ ಮುತ್ತಿನ ಕಿರೀಟ, ಹೂಗಳು ಸಜಾವಟ್ ಮಾಡ್ತಾರೆ, ಅದ್ರ ಮೇಲೆ ಗುಂಗುಟ, ಕಾಲಿನಲ್ಲಿ ನೂಪುರ ಹಾಕ್ತಾರೆ, ಕೈಗೆ ಕೈಗಡಗ, ಬಾಜು ಬಂದು, ನಡಬಂದು ಎಲ್ಲವನ್ನ ಧಾರಣ ಮಾಡಿಸ್ತಾರೆ, ಬಹಳ ಸುಂದರವಾಗಿ ಸಜಾವಟ್ ಮಾಡ್ತಾರೆ. ಹಂಗ ನಮ್ಮ ಮನೆಯಲ್ಲಿರುವಂತ ವಿಗ್ರಹಗಳಿಗೂ ಕೂಡ ನಾವು ಪ್ರತಿದಿನ ಸೇವೆ ಮಾಡಬೇಕು. ಅವರಿಗೆ ನಾವು ಏನತಿ, ಅವರಿಗೆ ಕಾಲಿಗೆ ನೂಪುರ ಹಾಕ್ಬೇಕು, ಕಿವಿಗೆ ಬೆಂಡೋಲೆ, ಅವರಿಗೆ ಕಿರೀಟಗಳನ್ನು ಧಾರಣ ಮಾಡಬೇಕು, ಅವರಿಗೆ ಬಟ್ಟೆ ಧಾರಣ ಹಾಕಬೇಕು. ಅಷ್ಟೇ ಅಲ್ಲ, ರಾತ್ರಿ ಮಲಗಿಸ್ಬೇಕಾದ್ರೆ ಅವ್ರ ಪಾದ ಒತ್ತಬೇಕು ಅಂತ, ಪಾದಗಳನ್ನ ಪ್ರೆಸ್ ಮಾಡಬೇಕು. ಯಾಕಂದ್ರೆ ದಿನ ಪೂರ್ತಿ ಹಾಗೆ ನಿಂತಿದ್ದಾರೆ ಅಂತ. ಪ್ರೆಸ್ ಮಾಡೋದ್ರಿಂದ ಅಥವಾ ಮಸಾಜ್ ಮಾಡೋದ್ರಿಂದ ಅವರಿಗೆ ಒಳ್ಳೆ ನಿದ್ರೆ ಬರ್ಲಿ ಅಂತ. ಯಾಕಂದ್ರೆ ಆ ರೀತಿ ನಾವು ಕಲ್ಪನಾ ಮಾಡೋದಲ್ಲ, ಸ್ವತಃ ಪ್ರಾಕ್ಟಿಕಲಿ ಸೇವೆ ಮಾಡ್ತಾ 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 ಹೋದ್ರೆ ಕ್ರಮೇಣ ನಿಮ್ಗೆ ಗೊತ್ತಾಗ್ತದೆ. ನಮ್ಮಲ್ಲಿ ಮಂದಿರದಲ್ಲಿರುವಂತಹ ಒಬ್ರು ಪೂಜಾರಿ ಹೇಳ್ತಾ ಇದ್ರು, ಪ್ರಭು ನಿಮ್ಗೆ ಗೊತ್ತಿದೆಯಾ, ಭಗವಾನ್ ನಿಂತು 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 ಭಗವಾನನ ಪಾದಗಳೇನವಲ್ಲ ಗರಂ ಆಗಿರ್ತಾವ, ನೋಡಿ ಬೇಕಾದ್ರೆ ಒಂದು ಟೈಮ್ ಚೆಕ್ ಮಾಡಿ ನೋಡಿ ಅಂತ ಹೇಳಿದ್ರು. ನಾವು ಒಮ್ಮೆ ಸೇವಾ ಸಿಕ್ಕೊತ್ನಾಗ ಇದನ್ನ ಪ್ರಾಕ್ಟಿಕಲಿ ಪರಮಾತ್ಮನ ಪಾದನ ಸ್ಪರ್ಶ ಮಾಡಿದ್ರೆ ಅದು ಗರಂ ಆಗಿದ್ವು. ಕೃಷ್ಣ ಯಾವಾಗ್ಲೂ ಗರಂ ಆಗಿರ್ತಾರಂತೆ, ರಾಧಾರಾಣಿ ಯಾವಾಗ್ಲೂ ಕೂಲ್ ಆಗಿರ್ತಾರಂತೆ. ರಾಧಾರಾಣಿ ಕೂಲ್, ಕೃಷ್ಣಗೆ ಹೇಳ್ತಾರಂತೆ ಕೂಲ್, ಯು ಕೂಲ್, ಯು ಕೂಲ್. ಇವರೆಲ್ಲ ಬದ್ಮಾಸ್ ಇದ್ದಾರೆ, ಆದ್ರೂ ಕೂಡ ನಿನ್ನದೇ ಮಕ್ಕಳು ಇವರು, ಇವರನ್ನ ನೀವು ಸ್ವೀಕಾರ ಮಾಡ್ಬೇಕು ಅಂತ. ಹಿಂಗ ರಾಧಾರಾಣಿ ತಂಡ ಮಾಡ್ತಾರೆ. ಯಾರು? ಅವರ ಸಖಿಗಳು, ಮಂಜರಿಯರು, ಮತ್ತೆ ಅವರಿಗೆ ಸುಂದರವಾಗಿ ಸಜಾವಟ್ ಮಾಡ್ತಾರೆ. ಆಮೇಲೆ ಮತ್ತೆ ವಾಪಸ್ ಅಲ್ಲೇ ಉಯ್ಯಾಲಿಗೆ ಕರ್ಕೊಂಡ್ ಬರ್ತಾರೆ, ಆ ಜೋಕಾಲಿಗೆ ಕರ್ಕೊಂಡ್ ಬರ್ತಾರೆ, ಆ ಜೂಲನಿಗೆ ಕರ್ಕೊಂಡ್ ಬರ್ತಾರೆ. ಆ ಜೂಲನ್ ಮೇಲೆ, ಆ ಜೂಲನ್ ಈ ರೀತಿ ಹೂಗಳಿಂದ ಶೃಂಗಾರ ಮಾಡಿರ್ತಾರೆ, ಬೇರೆ ಬೇರೆ ಹೂಗಳು, ಆ ವೃಂದಾವನದ ಹೂಗಳನ್ನ ಕಟ್ಟಿರುವಂತ ಹೂಗಳು, ಆ ಹಗ್ಗದ ಜೊತೆಗೆ ಅವನ್ನ ಅತಿ ಶೃಂಗಾರ ಮಾಡಿರ್ತಾರೆ. ಬೇರೆ ಬೇರೆ ಆ ಜೋಕಾಲಿ ಏನಿದೆಯಲ್ಲ, ಆ ಜೋಕಾಲಿ ಆಕಾಶದಿಂದ ಎತ್ತರ ಬೆಳೆದಿರುವಂತ ಮರಗಳ ಮೇಲೆ ಕಟ್ಟಿದಾರ. ಆ ಜೋಕಾಲಿ ಹಿಂಗ ಜೀಕ್ಬೇಕಾದ್ರ, ಅದು ತೂಕಬೇಕಾದ್ರ ಜೋಕಾಲಿ ಹಿಂದೆ ಹೋಗ್ತದ, ಮುಂದೆ ಬರ್ತದ, ಹಿಂದೆ ಹೋಗ್ತದ, ಮುಂದೆ ಬರಕ, ಬರೀ ಹಿಂದೆ ಮುಂದೆ ಅಷ್ಟೇ ಹೋಗ್ತದ. ಇಲ್ಲ, ಅದು ಲೆಫ್ಟನು ಬರ್ತದ, ರೈಟನು ಬರ್ತದ, ಕೆಲವೊಮ್ಮೆ ಗೋಲ್ ಗೋಲ್ ಆಗಿನೂ ತಿರುಗ್ತದೆ. ಅಂದ್ರೆ ಎಲ್ಲಾ ಭಕ್ತರಿಗೂ ಆ ಸೇವಾ ಸಿಗ್ಲಿ ಅಂತ ಹಂಗ ತೂಗ್ತಾ ಇರ್ಬೇಕಾದ್ರೆ ಅಲ್ಲೇ ನೆರೆದಿರುವಂತ ಭಕ್ತರು ಅಥವಾ ಮಂಜರಿ ಅವ್ರೇನ್ ಮಾಡ್ತಾರೆ, ಬಣ್ಣದ ಬಾಂಬ್ ಬಣ್ಣ ಕಡೆಗೆ ಬಂದಿರ್ತಾರೆ, ಆ ಬಣ್ಣನ ತೂರ್ಲಿಕ್ಕತ್ತಾರೆ, ಪಿಚಕಾರಿ ತಂದಿರ್ತಾರೆ, ಬಣ್ಣ ಹೊಡಿತಾರೆ, ಎಲ್ಲಾ ಕಡೆಗೂ ವರ್ಣಮಯ ಆಗ್ತದೆ. ಹೂಗಳ ದಳಗಳನ್ನ ಅವ್ರ ಮೇಲೆ ಎಸಲಿಕತ್ತಾರೆ. ಇಷ್ಟೊಂದು ಸುಗಂಧಿತವಾದ ವಾತಾವರಣ, ಬಣ್ಣಮಯವಾಗಿರುವಂತ, ಕಲರ್ಫುಲ್ ಆಗಿರುವಂತ ಅಟ್ಮಾಸ್ಫಿಯರ್, ಅಂದ್ರ ಗದಿ ಸುಂದರವಾಗಿ ಕಲರ್ ಆಗಿ ಕಾಣ್ತದೆ. ಮೇಲ್ಗಡೆ ಆ ವಾತಾವರಣ ಇಷ್ಟೊಂದು ಸುಂದರವಾಗಿ ಕಾಣ್ತದಂದ್ರ ಮೇಲ್ಗಡೆ ಕಾಮನ ಬಿಲ್ಲು ಮೂಡಿದೆ. ಈಗ ಮಳೆ ಬರ್ಬೇಕಾದಾಗ ಸೂರ್ಯ ಈ ಕಡೆಗೆ ಬಂದ ಕಾಮನ ಬಿಲ್ ಮೂಡ್ತದೆ. ಹಂಗ ಪೂರ ಕಾಮನ ಬಿಲ್ಲಿನ ರೀತಿ ಒಳಗ ಬೇರೆ ಬೇರೆ ಬಣ್ಣಗಳು ಮಿಕ್ಸ್ ಆಗಿ ಕೆಳಗೆ ಹೀಗೆ ಬೀಳ್ತಾ ಇದೆ. ಮಿಕ್ಸ್ ಆಗಿ ಆ ಗಾಳಿ ಒಳಗನ್ನ ತೇಲ್ತಾ ಇದೆ. ಯಾಕೆ ಅಂದ್ರೆ ಭಗವಾನ್ ದಿವ್ಯ ಲೀಲೆಯೊಳಗ ಲೀನ್ ಆಗ್ತಾ ಇದ್ದಾರೆ. ಇವ್ರ ಮೇಲಿರುವಂತ ದೇವತೆಗಳೆಲ್ಲ ಕಾಣಬಾರ್ದು ಅಂತ, ಅದಕ್ಕೆ ಇವರೆಲ್ಲ ಹೂಗಳನ್ನ ಎಸಿತಾ ಇದ್ದಾರೆ, ಆ ಬಣ್ಣವನ್ನ ಸಿಂಪಡಣೆ ಮಾಡ್ತಾ ಇದಾರೆ ಪಿಚಕಾರಿ ಮೂಲಕ. ಬೇರೆ ಬೇರೆಗಳು ಅಷ್ಟರೊಳಗೆ ಏನಾಗ್ತದೆ, ಇವರು ಯಕ್ಷಕರು, ಕಿನ್ನರರು, ಕಿಂಪುರುಷರು ಇವರೆಲ್ಲ ಬಂದು ಗಂಧರ್ವರು ಹಿನ್ನೆಲೆಯ ಸಂಗೀತವನ್ನ ಸೃಷ್ಟಿ ಮಾಡ್ತಾರೆ, ಸುಂದರವಾಗಿ ಹಾಡ್ಲಿಕ್ಕತ್ತಾರೆ. ಸುಂದರವಾದ ಸಂಗೀತದ ವಾದ್ಯಗಳ ಮೂಲಕ ಆ ವಾತಾವರಣ ಇನ್ನಷ್ಟು ಮನೋರಮಯವಾಗಿ ಕೊಡಿಸ್ತಾರೆ. ನೃತ್ಯಗಳ ಮಾಡ್ಲಿಕ್ಕತ್ತಾರ ಸುತ್ತ ಎಲ್ಲ. ಇವು ಹಿರಣ್ಯ ಏನಂದ್ರೆ ಜಿಂಕೆಗಳು ಕುಣಿಲಿಕ್ಕತ್ತವು, ನವಿಲುಗಳು ಕುಣಿಲಿಕ್ಕತ್ತವು, ಕೋಗಿಲೆಗಳು ಹಾಡ್ಲಿಕ್ಕತ್ತವು, ಗಿಳಿಗಳು ಹಾಡ್ಲಿಕ್ಕತ್ತವು. ಕೇಳಿದ ಇನ್ನೂ ಕೇಳಬೇಕು, ಕೇಳಿದಷ್ಟು ಇನ್ನೂ ಕೇಳಬೇಕು ಅನಿಸ್ತದೆ. ಆ ನೋಡುವಂತ ವಾತಾವರಣ ಇನ್ನೂ ನೋಡ್ಬೇಕು. ಕಣ್ಣುಗಳಿಗೆ ಇಂಗದು,
ಇಂಗುದು ನೋಡಿದಷ್ಟು ಇನ್ನೂ ನೋಡ್ಬೇಕು ಅನ್ನಿಸ್ತು. ಆ ಶಬ್ದಗಳು ಅಲ್ಲಿರುವಂತ ದಿವ್ಯವಾದ ಸಂಗೀತಮಯವಾಗಿರುವಂತ ಭಗವಾನನ್ನು ಗ್ಲೋರಿಫೈ ಮಾಡ್ಲಿಕ್ಕೆ ರಾಧಾ ಗೋವಿಂದ ಕಿ ಜಯೋ, ರಾಧಾ ಗೋವಿಂದ ಕಿ ಜಯೋ, ರಾಧಾ ಗೋಪಾಲ್ ಕಿ ಜಯೋ. ಗ್ಲೋರಿಫೈ ಮಾಡುವಂತದ ಸ್ತುತಿ ಮಾಡುವಂತ ಸಂಗೀತದ ವಾತಾವರಣದೊಳಗೆ ಅದನ್ನು ಕೇಳಿಸ್ಬೇಕಾದ್ರೆ ಇನ್ನಷ್ಟು ಆಹ್ಲಾದಿತವಾಗ್ತದೆ. ಅಷ್ಟೊಳಗ ಪೂರ್ಣಮಾಸಿ ಏನ್ ಮಾಡ್ತಾರೆ ಅಂದ್ರೆ, ಪೂರ್ಣಮಾಸಿ ಇದು ಎಲ್ಲ ರೂಪರೇಷೆಗಳನ್ನ ಹೊಳ್ತಾ ಇರ್ತಾರೆ. ಪೂರ್ಣಮಾಸಿ ಯೋಗಮಾಯ ಅವ್ರೇನ್ ಮಾಡ್ತಾರೆ, ಪೂರ್ಣಮಾಸಿ ಇಷ್ಟೇ ಅಲ್ಲ, ಮೇಲಿನಿಂದ ದೇವತೆಗಳು ಅಮೃತದ ಒಂದು ಹನಿಗಳನ್ನು ಕೆಳಗೆ ಬೀಳಿಸ್ಲಿಕ್ಕೆ. ಯಾಕೆ ಅಮೃತದ ಹನಿಗಳ ಕೆಳಗೆ ಬೀಳಿಸ್ತಾರೆ ಅಂದ್ರೆ, ಮೇಲೆ ದಕ್ಕಾಗಿರ್ತದಲ್ಲ ಬಣ್ಣಗಳು, ಆ ಬಣ್ಣಗಳ ಮೇಲೆ ಹನಿಗಳು ಬೀಳೋದ್ರಿಂದ ಅದಕ್ಕೆ ಕ್ಲಿಯರ್ ಆಗ್ತಾ ಹೋಗ್ತದೆ. ಅಷ್ಟೇ ಅಲ್ಲ, ಅವರ ಒಂದು ಗ್ಲೋರಿಫಿಕೇಶನ್, ಅವರ ಒಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾರೆ. ಮೇಲಿಂದ ಅಮೃತದ ಧಾರೆಗಳು ಕೆಳಗೆ ಬೀಳಿದೆ, ಪರಮಾತ್ಮ ಮೇಲೆ ಸಿಂಪಡಣೆ ಆಗ್ತದೆ. ಈಗ ಜೋರ್ ಬಿಸಿಲಿದ್ದ ಹೊತ್ನಾಗ ನೀರನ್ನ ಸಿಂಪಡಣೆ ಮಾಡಿದ್ರೆ ಒಂದು ಮನೆ ರೋಮಾಂಚನ ಆಗ್ತದೆ. ನೀವು ಜಗನ್ನಾಥಪುರಿ ಒಳಗೆ ರಥಯಾತ್ರೆ ಟೈಮ್ನಾಗ ಹೋದ್ರೆ ಕೆಲವೊಮ್ಮೆ ಏನಾಗ್ತದೆ, ಸಿಕ್ಕಾಪಟ್ಟೆ ಬಿಸಿಲು ಇರ್ತದೆ, ಜೋರ್ ಬಿಸಿಲು ಇರ್ತದೆ. ಅಲ್ಲಿ ಬಿಸಿಲು ಇದ್ದ ಹೊತ್ನಾಗ ಆ ನೀರನ್ನ ಸಿಂಪಡಣೆ ಮಾಡ್ತಾರೆ. ಆ ಸಿಂಪಡಣೆ ಮಾಡಿದ್ರೆ ಒಂದು ಹನಿ ನೀರು ತಲೆ ಮೇಲೆ ಖುಷಿ ಆಗ್ತದೆ. ಹಂಗ ಮೇಲಿಂದ ಅಮೃತದ ಧಾರೆ ಬೀಳಿರ್ತದೆ. ಅಲ್ಲಿ ಸುತ್ತಲೂ ಆಕಳ, ಗೋ, ಕರುಗಳು ಅಂಬಾ ಅನ್ಲಿಕತ್ತಾವ, ಕೂಗ್ಲಿಕತ್ತಾವ. ಆನಂದಿತ ವಾತಾವರಣ ಸೃಷ್ಟಿಯಾಗ್ತದೆ. ಇದನ್ನ ಏನತಿ ನಾರದ ಮಹರ್ಷಿಗಳು ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ನೋಡ್ಬೇಕಾಗಿರೋದು ಇದನ್ನ ನೋಡ್ಬೇಕಾಗಿರೋದು. ಅಷ್ಟರೊಳಗ ಕೃಷ್ಣ ಏನ್ ಮಾಡ್ತಾರ, ಅಲ್ಲಿಂದ ಅಪ್ರತ್ಯಕ್ಷ ಆಗ್ಬಿಡ್ತಾರೆ. ಕೃಷ್ಣ ಏನು ರಾಧಾರಾಣಿ ಪಕ್ಕ ಕೂತಿರ್ತಾರಲ್ಲ, ರಾಧಾರಾಣಿ ಕೂತಿಲ್ಲ. ರಾಧಾರಾಣಿಯ ಮಂಚದ ಮೇಲ್ಗಡೆ ಈಗ ಎಲ್ಲಾ ಪ್ರಾಣಿಗಳನ್ನು ಕರೀತಾರೆ. ನವಿಲು, ಗಿಳಿ, ಕೋಗಿಲೆ, ಜಿಂಕೆ ಅವೆಲ್ಲ ಬಂದು ಕೂತ್ಕೊಳ್ತಾವ. ಆಕಳ ಕರುಗಳು ಎಲ್ಲವೂ ಆ ಉಯ್ಯಾಲೆ ಮೇಲೆ ಕುಂತ್ಕೊಂಡು ಭಕ್ತರೆಲ್ಲ ಬಂದು ಕೂತ್ಕೊಳ್ತಾರೆ. ಅಂದ್ರೆ ಇವರೆಲ್ಲ ಮಂಜರಿ, ಲಲಿತಾ, ಸಖಿ ಅವರೆಲ್ಲರೂ ಇದ್ರ ಮೇಲೆ ಕುತ್ಕೊಂಡಿದ್ದಾರೆ. ರಾಧಾರಾಣಿ ನಡಿಗೆ ಮಾಡಿದ್ದಾರೆ. ರಾಧಾರಾಣಿ ಸುತ್ತಲೂ ಏನಂತಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅದು ಜೋಕಾಲಿ ಹಿಂದೆ ಮುಂದೆ ಹೋಗ್ತಾ ಇದೆ. ಯಾರು ಕೆಳಗೆ ಯಾರು ಇಲ್ಲ, ಮೇಲಿರೋ ಅವ್ರು ಎಲ್ಲರೂ ಮೇಲಿದ್ದಾರೆ. ಎಲ್ಲೇ ಜೋಕಾಲಿಯ ಮೇಲಿದ್ದಾರೆ ಅಥವಾ ಉಯ್ಯಾಲೆ ಮೇಲಿದ್ದಾರೆ. ತೂಗವ್ರು ಯಾರೀಗ? ತೂಗವ್ರು ಯಾರು? ಏನು ಕೃಷ್ಣ ಶ್ಯಾಮ ಸುಂದರ ಅಪ್ರತ್ಯಕ್ಷ ಆದ್ರು. ಆ ಪ್ರತ್ಯಕ್ಷ ಆದವರು ಎಲ್ಲಿ ಹೋದ್ರು? ಆ ಬಣ್ಣದ ಒಳಗ ಅಪ್ರತ್ಯಕ್ಷ ಆಗಿ ಅದ್ರ ಹಿಂದ್ಗಡೆ ಹೋಗಿ ಹಿಂದಿನಿಂದ ಆ ಉಯ್ಯಾಲೆಯನ್ನು ತೂಗ್ತಾ ಇದ್ದಾರೆ. ಹಿಂದೆ ಆ ಜೋಕಾಲಿಯನ್ನ ತೂಗುವಂತವ್ರು ಯಾರು? ನಮ್ಮ ಜೀವನದ ಜೋಕಾಲೆಯನ್ನು ನಾವು ಯಾರು ತೂಗ್ತಾ ಇದಾರೆ? ನಿಜವಾಗ್ಲೂ ಭಗವಾನೇ ತೂಗ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ಕೊಂಡಿದೀವಿ? ನಮ್ಮ ಇಂದ್ರಿಯ ತೃಷೆಗಳಲ್ಲಿ ನಾವು ಇಂದ್ರಿಯಗಳ ತೃಷೆಗಳಿಗಾಗಿ ನಮ್ಮ ಜೋಕಾಲಿ ನಾವು ತೂಗ್ತೇವೆ. ಪರಮಾತ್ಮ ಎಲ್ಲವನ್ನು ಕಂಟ್ರೋಲ್ ಮಾಡವ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ. ಈ ಜಗತ್ತಿನ ಸರ್ವ ಕಾರಣ ಅವರದ. ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಯಾವ ವೇದಗಳು ಅಥವಾ ಯಾವ ನಾಲೆಜ್ ನಿಂದ ನಾವು ಸಾಧ್ಯ ಇಲ್ಲ. ಆದ್ರೆ ಭಕ್ತಿಯ ಮಾರ್ಗದ ಮೂಲಕ ನಾವು ಭಗವಾನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ವೇದೇಶು ದುರ್ಲಭಮ ಆತ್ಮಭಕ್ತು. ನಾವು ಭಗವಾನನ್ನ ವೇದಗಳ ಮೂಲಕ ಅಥವಾ ಜ್ಞಾನದ ಮೂಲಕ ಭಗವಾನನ್ನ ಗುರುತಿಸ್ಲಿಕ್ಕೆ ಆಗುದಿಲ್ಲ. ಅದರ ಜ್ಞಾನ ಚಕ್ಷು ಅಂದ್ರೆ ಇಲ್ಲೇ ಹೇಳುವ ಉದ್ದೇಶ ನಾವು ಸ್ವಂತಕ್ಕೆ ಪಡೆದಿರುವಂತ ಜ್ಞಾನ ಅಲ್ಲ, ಗುರುಗಳ ಮೂಲಕ ಪಡೆಯುವಂತ ಜ್ಞಾನ ಅಥವಾ ಶಾಸ್ತ್ರದ ಮೂಲಕ ಪಡೆಯುವಂತ ಜ್ಞಾನ. ಶಾಸ್ತ್ರದ ಮೂಲಕ ಪಡೆಯುವಂತ ಜ್ಞಾನ ಅಂದ್ರೆ ಏನೋ ಗುರುಗಳ ಮೂಲಕ ಬರ್ಬೇಕದು. ಅವಾಗ ಆ ನಾಲೆಜ್ ನಮ್ಗೆ ಏನಾಗ್ಲತ್ತೈತಿ? ಎಫೆಕ್ಟ್ ಆಗ್ತದೆ. ಇಲ್ಲಾಂದ್ರೆ ಇಲ್ಲ. ಹಿಂಗ ಅದೃಶ್ಯ ಅದ್ಭುತವಾಗಿದೆ. ಅದು ವರ್ಣಾತೀತ, ಅವರ್ಣೀಯ, ಶಬ್ದಗಳಿಗೆ ನಿಲ್ಲಲಾರದು. ಅದನ್ನ ಚಿಂತನೆಗೂ ಕೂಡ ನಾವು ಚಿಂತಿಸುವಂಗಿಲ್ಲ. ಇದು ಹಿಂಗಿತ್ತು ಅಂತ ಹೇಳುವಂಗಿಲ್ಲ. ಅದು ಅಚಿಂತ್ಯವಾಗಿತ್ತು. ಆ ಅಚಿಂತ್ಯವಾಗಿರುವಂತ ವಾತಾವರಣ ಅಲ್ಲಿ ಕಾಣ್ತಾ ಇತ್ತು. ಅದ್ಭುತವಾದ ದೃಶ್ಯ. ಇದನ್ನ ನಾರದ ಮಹರ್ಷಿಗಳು ನೋಡ್ತಾ ನಾರಾಯಣ ನಾರಾಯಣ ರಾಧಾ ಗೋವಿಂದ ರಾಧಾ ಶ್ಯಾಮ ಸುಂದರಕಿ ಜೈ ಹೋ ಅಂತ ಹೇಳ್ತೇವೆ. ವೀಣೆ ನುಡಿಸ್ತಾ ಅಲ್ಲಿಂದ ಖುಷಿಯಿಂದ
ನಗ್ತಾ 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 ಹೊರಟೋಗ್ತಾರೆ. ಯಾಕಂದ್ರೆ ಅವ್ರು ನೋಡ್ಬೇಕಾಗಿರ್ತಾರೆ ಆ ದೃಶ್ಯ ನೋಡೋ ಸಲುವಾಗಿ, ಆ ದೃಶ್ಯ ನಾರದರು ಕಣ್ ತುಂಬಿಕೊಳ್ಳೋ ಸಲುವಾಗಿ ಅದನ್ನ ಮಾಡಿದ್ರು. ಆ ದೃಶ್ಯ ನಿರ್ಮಾಣ ಆಗಿತ್ತು. ಹಿಂಗ ಪರಮಾತ್ಮನ ಪ್ರತಿಯೊಂದು ಲೀಲೆಗಳೇನದವಲ್ಲ ಅದ್ಭುತವಾಗಿರ್ತದೆ. ಈಗ ನೋಡ್ರಿ, ನಮ್ಮ ಜೋಕಾಲಿ ಜಿಕ್ಕಬೇಕಾದಾಗ ಇನ್ನು ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಈಗ MIT ಓದ್ಲಿಕ್ಕೆ ಅಮೆರಿಕಕ್ಕೆ ಹೋದ್ರು. IIT ಪಾಸ್ ಮಾಡಿಕೊಂಡು MIT ಎಕ್ಸಾಮ್ ಪಾಸ್ ಮಾಡಿಕೊಂಡ್ರ ನಾವು MITಗೆ ಹೊರದೇಶಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಆದ್ಮೇಲೆ ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿದ್ರು, ನಿಂದೆಲ್ಲ ಸೆಲೆಕ್ಷನ್ ಆಗೈತೆ, ಏನು ಪಾರ್ಟಿ ಕೊಡೋ ಅಂತ ಪಾರ್ಟಿ ಕೊಟ್ರು. ಪಾರ್ಟಿ ಕೊಟ್ಟಿರಿ, ನೀ ಕುಡಿಯೋದಿಲ್ಲ ಅಂತಂದ್ರೆ ಹೆಂಗ, ಒಂದ್ ಸ್ವಲ್ಪ ಕುಡಿಬೇಕು, ಪಾರ್ಟಿ ಒಂದು ಮಜಾ ತಗೊಳ್ಬೇಕು, ಸ್ವಲ್ಪ ಕುಡಿಯೋಣ. ಕುಡಿದು ಅವ ಗಾಡಿ ನಡೆಸುವಂತ ಬರ್ಬೇಕಾದಾಗ ಅಲ್ಲಿ ಒಂದು ಸ್ಲೋಗನ್ ಐತೆ, ನೀವು ಕುಡಿಬಹುದು ಅಂದ್ರೆ ಯು ಡ್ರಿಂಕ್ ನಾಟ್ ಡ್ರಂಕ್, ಅಂದ್ರ ಕುಡಿಬಹುದು, ನಶೆ ಏರುವಂಗಿಲ್ಲ ಅಂತ. ನಶೆ ಏರುವಂಗಿಲ್ಲ, ನಶೆಗೆ ಸಿಕ್ಕೋಂಗಿಲ್ಲ ಅಂತ. ಅಂದ್ರೆ ಇವರು ಗಾಡಿ ನಡೆಸ್ತಾ ಇರ್ಬೇಕಾದಾಗ ಒಂದು ಮಗುಗೆ ಹೋಗಿ ಆಕ್ಸಿಡೆಂಟ್ ಆಯ್ತು. 2 ದಿನದೊಳಗ ಅವ್ರು ವೀಸಾ ರದ್ದಾಯ್ತು. ವೀಸಾ ರದ್ದಾಗಿ ಅವ್ರು 2 ದಿನದೊಳಗ ವಾಪಸ್ ನಾವು ಅವ್ರ ಸ್ವದೇಶಕ್ಕೆ ಕಳಿಸ್ಬಿಟ್ರು. ಅಂದ್ರ ಎಷ್ಟು ನಮ್ಗ ಜೋಕಾಲಿ ನಾವು ಜೀಕಿದಾಗ ಎಷ್ಟು ಪೀಕಿಗೆ ಹೋಗ್ತದೆ, ಎಷ್ಟು ಮುಂದೆ ಹೋಗ್ತದೆ, ಅಷ್ಟೇ ಸ್ಪೀಡಿನಿಂದ ಅದು ಹಿಂದೂ ಬರ್ತದೆ. ಅದಕ್ಕ ಪರಮಾತ್ಮನ ಸೇವಾ ಮಾಡೋದ್ರಾಗ ಅಥವಾ ಪರಮಾತ್ಮನ ನಾಮ ತಗೊಳ್ಳೋದ್ರಾಗ ನಾವು ಪ್ರಯತ್ನ ಪಡ್ತೇವೆ. ಅಕಸ್ಮಾತ್ ನಾವು ಫೇಲ್ ಆದ್ರೂ ಕೂಡ ರಾಧೇಶ್ಯಾಮ್ ಪ್ರಭು ಹೇಳ್ತಾರೆ, ಒಬ್ಬ ಫೇಲ್ ಆದಂತ ಸ್ಟೂಡೆಂಟ್ ಬಂದಂತೆ, ನನ್ನ ಎಕ್ಸಾಮ್ ನಲ್ಲಿ ಹಿಂಗ ಆಯ್ತು ಅಂತ. ಅನೇಕ ಮಂದಿ ಎಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಾಕತ್ತಿದ್ರು. ಅದಕ್ಕ ಹೇಳ್ತಾರ ಅವರು, ನೀ ಆತ್ಮಹತ್ಯೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಹೆಂಗಾದ್ರೂ ಫೇಲ್ ಮಾಡಿದಾನಂದ್ರೆ ಭಗವಾನ್ ನಿಮಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ. ಭಗವಾನನ ಬಗ್ಗೆ ಶ್ರವಣ ಮಾಡೋ, ಜಪ ಮಾಡ್ರಿ, ಹೆಚ್ಚಿನದು ಭಗವಾನ್ ಸೇವಾ ಮಾಡ್ರಿ. ಇದೊಂದು ಒಳ್ಳೆ ಅವಕಾಶ ಸಿಕ್ಕತ್ತೆ. ಈ ಅವಕಾಶನ ಈ ರೀತಿ ಮಿಂಚಿಸಬಹುದು. ನಿನಗ ಎಕ್ಸಾಮ್ ಫೇಲ್ ಆದ ಅನ್ನೋದಕ್ಕೆ ಯಾಕೆ ವಿಚಾರ ಮಾಡ್ತಾರೆ, ನೆಕ್ಸ್ಟ್ ಮತ್ತೊಮ್ಮೆ ಟ್ರೈ ಮಾಡುವ, ಮರಳಿ ಪ್ರಯತ್ನ ಪಡುವ ಅಂತ. ಹಿಂಗ ಉಯ್ಯಾಲೆ ನಮ್ಮನ್ನು ಮುಂದನ್ನ ತಗೊಂಡು ಹೋದಾಗ, ಜೋಕಾಲಿ ಮುಂದೆ ತಗೊಂಡು ಹೋದಾಗ ಹಿಂದೆ ಬರುವಂತದ್ದು ಕೂಡ ಅದು ನಮ್ಮಲ್ಲಿ ಇದೆ. ಇದರ ಎರಡರ ನಡುವೆ ನಾವು ಯಾವಾಗ ಭಗವಾನನ ನಾಮ ತಗೊಳ್ಳಿಕತ್ತೇವಿ, ಆ ಉಯ್ಯಾಲೆಯಲ್ಲಿ ನಾವು ಕುತ್ಕೊಂಡಿರೋದಿಲ್ಲ, ಆ ಉಯ್ಯಾಲೆಯಲ್ಲಿ ಭಗವಾನ್ ಕುತ್ಕೊಂಡು ಆ ಭಗವಾನನ್ನ ನಾವು ತೂಗ್ಲಿಕತ್ತಿದ್ರೆ ಭಗವಾನ್ ಏನ್ ಮಾಡ್ತಾರ, ನಮ್ಮ ಹುಟ್ಟು ಸಾವುಗಳ ಉಯ್ಯಾಲೆಯಲ್ಲಿ ನಾವು ತೂಗುವವ್ರನ್ನ ನಮ್ಮನ್ನ ಮುಕ್ತ ಮಾಡ್ತಾರೆ. ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ನಮ್ಮನ್ನು ಅವ್ರು ಮುಕ್ತ ಮಾಡ್ತಾರೆ. ಅದಕ್ಕೆ ನಮ್ಮ ಹೃದಯ ಮಂದಿರದಲ್ಲಿ ಇರುವಂತ ಗಿಡಗಳ ಅಥವಾ ಮರಗಳಿಗೆ ನೋಡಿ, ಮರಗಳಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಅರ್ಜುನ ಟ್ರೀ ಅಥವಾ ತಮಾಲ ವೃಕ್ಷ ಅಥವಾ ರಾಣಿಯನ್ನು ಹೋಲಿಸುವಂತ ವೃಕ್ಷ ಏನ್ ಹೇಳ್ತಾರೆ, ಕದಂಬ ವೃಕ್ಷ. ಎಸ್, ಕದಂಬ ವೃಕ್ಷ ಗೌರವರ್ಣದೊಳಗಿತ್ತು. ತಮಾಲ ವೃಕ್ಷ ಏನೈತಲ್ಲ, ತಮಾಲ ವೃಕ್ಷ ಅಷ್ಟು ಎತ್ತರ ಬೆಳೆದಿಲ್ಲ, ಕದಂಬ ವೃಕ್ಷದಷ್ಟು ಎತ್ತರ ಬೆಳೆದಿಲ್ಲ, ಸಣ್ಣದಾಗಿ ಬೆಳೀತದ. ಆದ್ರೆ ತಮಾಲ ವೃಕ್ಷ ಯಾವಾಗಲೂ ಕರಿದಾಗಿರ್ತದೆ. ಅದಕ್ಕೆ ಕರಿಯಾಗಿರುವಂತಹ ವೃಕ್ಷಕ್ಕೆ ಆ ಕೃಷ್ಣನಿಗೆ ಹೋಲಿಸ್ತಾರ. ತಮಾಲ ವೃಕ್ಷ ಕೃಷ್ಣಗೆ ಹೋಲಿಸ್ತಾರ. ಅದಕ್ಕೆ ತಮಾಲ ಕೃಷ್ಣ ಗೋಸ್ವಾಮಿ, ನಮ್ಮ ಒಂದು ಆಚಾರ್ಯಲ್ಲಿ ಒಬ್ರು ದೊಡ್ಡ ಆಚಾರ್ಯರು ತಮಾಲ ಕೃಷ್ಣ ಗೋಸ್ವಾಮಿ, ಅಂದ್ರೆ ಪ್ರಭುಪಾದ್ ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ರು ಅವರು. ಈಗ ಕದಂಬ ವೃಕ್ಷಗಳ ಏನದವಲ್ಲ, ಅದು ರಾಧಾರಾಣಿಯ ಪ್ರತಿರೂಪ. ಅದು ಎತ್ತರವಾಗಿ ಬೆಳೆದಿರ್ತದ. ಈ ತಮಾಲ ಕೃಷ್ಣ ಏನೈತಲ್ಲ, ಸಣ್ಣದಾಗಿರ್ತದೆ. ಅಂದ್ರೆ ಅದರ ಉದ್ದೇಶ, ಎತ್ತರವಾದ ಗಿಡದ ಆಶ್ರಯದಲ್ಲಿ ಸಣ್ಣ ಗಿಡ ಇರ್ತದ. ಒಂದು ಸಣ್ಣ ಗಿಡ ಅಂದ್ರೆ ಇಲ್ಲಿ ಕೃಷ್ಣ ಸಣ್ಣವೇನು ಅಲ್ಲ, ಆದ್ರ ಸೇವೆಯಲ್ಲಿ ರಾಧಾರಾಣಿ ಬಹಳ ದೊಡ್ಡವಳು. ಆ ರಾಧಾರಾಣಿಯ ಸೇವೆಯನ್ನ ನೋಡ್ಲಿಕ್ಕೆ ಕೃಷ್ಣ ಏನ್ ಮಾಡ್ತಾರೆ, ಗೌರವರ್ಣ ರೂಪದೊಳಗೆ ಚೈತನ್ಯ ಮಹಾಪ್ರಭುಗಳಾಗಿ ಈ ಭೌತಿಕ ಜಗತ್ತಿಗೆ 500 ವರ್ಷಗಳ ಹಿಂದ್ಗಡೆ ಬಂದು ಅವತಾರತ ಬಂದು ಆ ಭಕ್ತಿಯ ಒಂದು ರಸ ಏನತ್ತಲ್ಲ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ಅದನ್ನ ಹೇಳಿ ಅದನ್ನ ಈ ಜಗತ್ತಿಗೆ ಪ್ರಚಾರ ಮಾಡಿದ್ರು. ರಾಧಾರಾಣಿಯ ಒಂದು ಭಕ್ತಿ
ಅಥವಾ ರಾಧಾರಾಣಿಯ ಪ್ರೇಮ, ಅವಳ ಒಂದು ಅಹೇತುಕಿ ಸೇವಾ ಈ ಜಗತ್ತಿಗೆ ಪ್ರಚಾರ ಮಾಡಿದೆ. ಯಾರು? ಗೌರವರ್ಣದಲ್ಲಿ ಬಂದಂತ ಗೌರಾಂಗ. ನಾವು ಇಲ್ಲಿಗೆ ಇದನ್ನ ಹೇಳ್ತಾ ಇಲ್ಲಿ ಇವತ್ತಿನ ಕ್ಲಾಸನ್ನು ಮುಕ್ತಾಯಗೊಳಿಸುವ. ಹರೇ ಕೃಷ್ಣ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡ್ರೆ ಕ್ಷಮಿಸಿ. ಯಾರ್ದಾದ್ರೂ ಟೀಕಾ ಟಿಪ್ಪಣಿ ಇದ್ರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮಗಳು ಪ್ರಭುಜಿ. ಪ್ರಭುಜಿ ಕೊಳಲು ಕೇಳ್ತಾ ಇತ್ತು. ಹೊರಗಡೆ ಇಲ್ಲಿ ಯಾರೋ ಲೌಡ್ ಸ್ಪೀಕರ್ ಆಗಿದ್ದಾರೆ. ಲೌಡ್ ಸ್ಪೀಕರ್ ನಲ್ಲಿ ಕೊಡಲು ಊದುವಂತ ಸೌಂಡ್ ಕೇಳ್ತಾರೆ. ನಾನೆಲ್ಲಿಯಾದ್ರೂ ನಿಮ್ಮ ಹಿಂದೆ ಕೃಷ್ಣ ಇದ್ದ ಕೊಳಲು ಊದ್ತಾ ಇದ್ದಾರ ಅಂತ ಎನಿಸಿ. ಇಟ್ಟು ತನಕ ಅಷ್ಟ್ ಹೇಳಿದ್ರಲ್ವಾ, ಅದಕ್ಕೆ ಕೃಷ್ಣ ಬಂದ್ಬಿಟ್ಟಿರ್ಬೇಕು ಅಂತ. ಒಳ್ಳೆ 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 ವಿಷಯ. ನೀವು ನೋಡ್ರಿ, ಭಕ್ತರಾದ್ರೆ ಈ ರೀತಿ ಗ್ರಹಿಸ್ತಾರೆ. ಅದೇ ತುಂಬಾ ಹೊತ್ತಿಂದ ಹೇಳ್ತಿದ್ರಲ್ವಾ, ಅದಕ್ಕೆ ಭಗವಂತನ ಹಿಂದೆ ಬಂದ್ಬಿಟ್ಟಿದೆ ಅಂತ ಮಾತಾಜಿಗೆ ಡೌಟ್ ಬಂದ್ಬಿಡ್ತು. ಸರಿ ಸರಿ. ಹರಿ ಓಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ವಂಚಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸರಿ, ನಿಮ್ದು ಎಕ್ಸ್ಟ್ರಾ ಟೈಮ್ ತಗೊಂಡ್ವಿ. ಐ ಆಮ್ ವೆರಿ ವೆರಿ ಸಾರಿ. ಹರೇ ಕೃಷ್ಣ.